ಹರೇ ಕೃಷ್ಣ. ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಭಜನ್ ಮಾಡೋಣ. ಓಕೆ. जय जय जगन्नाथ सच्चिदानंदन, त्रिभुवन कोरे जार चरण वंदन। जय जय जगन्नाथ सच्चिदानंदन, त्रिभुवन कोरे जार चरण वंदन। नीलाचले शंख चक्र गदा पद्माधर, नदिया नगरे दंड कमंडलुकर। के हो बोलीपुर बेते रावण बदिला, गोलोके वैभव लीला प्रकाश कोरिला। नीलाचले शंख चक्र गदा पद्माधर, नदिया नगरे दंड कमंडलुकर। के हो बोलीपुर बेते रावण बदिला, गोलोके वैभव लीला प्रकाश कोरिला। जय जय जगन्नाथ सच्चिदानंदन, त्रिभुवन कोरे जार चरण वंदन। जय जय जगन्नाथ सच्चिदानंदन, त्रिभुवन कोरे जार चरण वंदन। श्री राधार भावेय बेगौरावतार, हरे कृष्ण नाम गौरा कोरिला प्रचार। वासुदेव घोष बोले कोरी जोड़ा हाथ, जय गौरा से कृष्ण से जगन्नाथ। श्री राधार भावेय वे गौरा अवतार, हरे कृष्ण नाम गौरा कोरिला प्रचार। वासुदेव घोष बोले कोरी जोड़ा हाथ, जय गौरा से कृष्ण से जगन्नाथ। जय जय जगन्नाथ सच्चिदानंदन, त्रिभुवन कोरे जार चरण वंदन। जय जय जगन्नाथ सच्चिदानंदन, त्रिभुवन कोरे जार चरण वंदन। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। जगन्नाथ की जय। ट्रांसलेशन हुआ। All glories to the dear son of Jagannatha Mishra and Sachi Devi. All the three worlds offer prayers unto his lotus feet. So Jagannatha Mishra ಮತ್ತು ಸಚಿ ದೇವಿ ಇವರು ಚೈತನ್ಯ ಮಹಾಪ್ರಭುಗಳ ತಂದೆ ಮತ್ತು ತಾಯಿ. ಅವರಿಗೆ ಜಯವಾಗಲಿ ಅಂತ ಹೇಳಿ. In Nilachala, he holds the conch shell disc club and lotus flower
while in the town of Nadia he holds his sannyasi staff and water pot. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾರು? ಸ್ವತಃ ಶ್ರೀಕೃಷ್ಣ. ಸೊ ನೀಲಾಚಲದಲ್ಲಿ ಅವರು ನೀಲ ಮಾಧವ ಹೇಳಿದಿರಲ್ಲ ನೀವು, ಹೇಗಿರ್ತದೆ ಕೃಷ್ಣನ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ನೋಡಿದಿರಲ್ಲ, ಅದೇ ರೀತಿ ಕೃಷ್ಣ ನೀಲಾಚಲದಲ್ಲಿದ್ರೆ ನದಿಯ ಗ್ರಾಮದಲ್ಲಿ ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿಯಾಗಿ ಏನ್ ಇಟ್ಕೊಂಡಿದ್ದಾರೆ? ದಂಡ ನೀಡಿತು. ಸೊ ಇಲ್ಲಿ ಮೂರು 3 worlds offer prayers unto his lotus feet. ಎಲ್ಲ ಬ್ರಹ್ಮಾಂಡು ಭಗವಂತನ ಪಾದಕಮಲದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿತು. It is said that in olden times, as Lord Ramachandra, he killed the demon Ravana. ಸೊ ಈಗ ಶ್ರೀರಾಮಚಂದ್ರನ ಒಂದು ಟೈಮ್ ಅಲ್ಲಿ ತ್ರೇತಾಯುಗದಲ್ಲಿ ರಾವಣನನ್ನು ಕೊಲ್ಲುವಂಥದ್ದು ರಾಮಚಂದ್ರ. Then later as Lord Krishna, he revealed the splendorous opulent pastimes of Goloka. So ಈಗ ಕೃಷ್ಣನಾಗಿ ದ್ವಾಪರಯುಗದಲ್ಲಿ ಬಂದು ಗೋಲೋಕದ ಬಗ್ಗೆ ಆ ಒಂದು ಲೀಲೆಗಳ ಬಗ್ಗೆ ತಿಳಿಸ್ತಾರೆ. It is he who has come. He has come. Oh, from Braja, he has come to Nadia, accepting the mood and luster of Sri Radha. He has come from Braja to Nadia. He has come now. Lord Govinda, the cowherd boy, has come as Lord Gauranga. He has come distributing the Hare Krishna Mahamantra. ಸೊ ಈಗ ನದಿಯ ಗ್ರಾಮದಲ್ಲಿ ಬಂದಿದ್ದಾರೆ. ಯಾವುದು? ರಾಧಾ ಕೃಷ್ಣ, ಇದು ಶ್ರೀ ರಾಧೆ, ಶ್ರೀಮತಿ ರಾಧಾ ಅವರ ಒಂದು ಮೂಡಲ್ಲಿ ಬರುವಂತದ್ದು. ಯಾಕಂದ್ರೆ ಶ್ರೀಮತಿ ರಾಧಾರಾಣಿ ಹೇಗೆ ಟಾಪ್ ಮೋಸ್ಟ್ ಭಕ್ತೆ ಅಂತ ನೀವು ಕೇಳಿದಿರ. ಯಾರ್ದು? ಕೃಷ್ಣಂದು. ಅಂದ್ರೆ ಆ ಒಂದು ಯಾವ ರೀತಿಯಾಗಿ ಕೃಷ್ಣರಿಗೆ ಸೇವೆ ಸಲ್ಲಿಸ್ತಾ ಇದ್ದಾಳೆ, ಇಷ್ಟೊಂದು ಸಂತೋಷದಿಂದ ಯಾವಾಗ್ಲೂ ಭಗವಂತನ ಸೇವೆ ಮಾಡ್ಲಿಕ್ಕೆ ಉತ್ಸಾಹದಿಂದ ಇರ್ತಾಳೆ ಅಂತ ಇದನ್ನು ತಿಳಿಯೋದಕ್ಕೋಸ್ಕರ ಕೃಷ್ಣ ಆ ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಇದರಲ್ಲಿ ಮೂಡಲ್ಲಿ ಬರುವಂತದ್ದು. ಕೌಹಾರ್ಡ್ ಬಾಯ್ ಅಂದ್ರೆ ಲಾರ್ಡ್ ಗೋವಿಂದ ಈಗ ಇಂದ್ರಿಯಗಳಿಗೆ ಮತ್ತು ಗೋವುಗಳಿಗೆ ಸಂತೋಷವನ್ನು ನೀಡುವ ಅವರು ಈ ದನ ಕರುಗಳು, ಹಸು ಮತ್ತು ಕರುಗಳನ್ನೆಲ್ಲ ಹೋಗ್ತಾ ಇದ್ದ ಅಲ್ವಾ. ಸೊ ಅವ್ರೀಗ ಹೇಗೆ ಬಂದ್ರು? ಗೋವಿಂದ ಈಗ ಗೌರಾಂಗ ಆಗಿ ಬಂದ್ರು, ಲಾರ್ಡ್ ಗೌರಾಂಗ. He has come distributing the ಹರೇ ಕೃಷ್ಣ ಮಹಾಮಂತ್ರ. ಅವ್ರು ಬಂದು ನಮ್ಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹಂಚ್ತಾ ಇದ್ದಾರೆ. ಎಲ್ಲರೂ ಈ ಕಲಿಯುಗದಲ್ಲಿ ಮಂದಮತಿಗಳು, ಸೊ ನಿಮ್ಗೆ ಸುಲಭದ ದಾರಿಯನ್ನು ಹೇಳ್ತಾ ಇದ್ದಾನೆ. ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ, ನೀವು ಭಗವಂತನ ಧಾಮಕ್ಕೆ ಹೋಗ್ಬೋದು. ವಾಸುದೇವ ಘೋಷ ಸೇಸ್ with folded hands, he who is Gaura is he who is Krishna is he who is Jagannatha. ಇಲ್ಲಿ ಯಾರು ಈ ಒಂದು ಚೈತನ್ಯ ಮಹಾಪ್ರಭುಗಳಾಗಿ ಬರುವಂತದ್ದು ಕೃಷ್ಣನೇ. ಕೃಷ್ಣ ಮತ್ತೆ ಜಗನ್ನಾಥ, ಕೃಷ್ಣ, ಹೀಗೆ ಇದು ವಾಸುದೇವ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗೆ ಜಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸುಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ
हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। हरे कृष्ण ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಸೊ ನಿನ್ನೆ ಯಾರು ಓದ್ಲಿಲ್ಲ ಅವರು ಮೊದಲಿಗೆ ಓದಿ, ನಂತರ ಉಳಿದವರು ಓದ್ಬೋದು. ಎಸ್, ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದಿ. ಶ್ರೀಲ ಪ್ರಭುಪಾದರ ಆರೋಗ್ಯ ಕ್ಷೀಣಿಸುತ್ತಿದ್ದುದರಿಂದ ಅವರು ಕರಿದ ಪದಾರ್ಥಗಳನ್ನು ತಿನ್ನುವಂತಿರಲಿಲ್ಲ. ಭುವನೇಶ್ವರದ ನಿಷ್ಣಾತ ಅಡುಗೆಯವರಾದ ಪಾಲಿಕಾದೇವಿ ದಾಸಿ ಮತ್ತು ಶ್ರುತಿರೂಪ ದೇವಿ ದಾಸಿ ಇವರುಗಳು ತುಪ್ಪವನ್ನೇ ಸೋಕಿಸದೆ ಸತ್ವಯುತವಾದ ರುಚಿಕರವಾದ ಅಡುಗೆಯನ್ನು ತಯಾರಿಸುತ್ತಿದ್ದರು. ಆದರೂ ಕೆಲವು ಸಲ ಕೆಲವು ನಿರ್ದಿಷ್ಟ ಕರಿದ ಪದಾರ್ಥಗಳನ್ನು ಬೇಡಿ ತೆಗೆದುಕೊಳ್ಳುತ್ತಿದ್ದರು. ಆಮೇಲೆ ಅದು ಸರಿ ಹೋಗಲಿಲ್ಲವೆನ್ನುತ್ತಿದ್ದರು. ರಾಮೇಶ್ವರ ಸ್ವಾಮಿ, ಗರ್ಗಮುನಿ ಸ್ವಾಮಿ ಮತ್ತು ಭವಾನಂದ ಗೋಸ್ವಾಮಿಗಳು ಶ್ರೀಲ ಪ್ರಭುಪಾದರ ಹಟ್ಟಿಯಲ್ಲಿ ಕುಳಿತು ಡಿಪ್ರೋಗ್ರಾಮಿಂಗ್ ಕೇಸ್ಗಳ ಬಗೆಗೆ ಮಾತನಾಡುತ್ತಿದ್ದರು. ಇಸ್ಕಾನ್ನ ಶತ್ರುಗಳು ಎಂತಹ ಉಗ್ರವಾದಿಗಳೆಂದರೆ ಶ್ರೀಲ ಪ್ರಭುಪಾದರು ಅಮೆರಿಕಾಗೆ ಹೋಗುವುದು ಅಪಾಯಕಾರಿ ಎಂದು ಅವರು ಹೇಳುತ್ತಿದ್ದರು. ಶ್ರೀಲ ಪ್ರಭುಪಾದರು ಅಡ್ಡ ಬಂದು ಉಪಾಯವಾಗಿ ಮಾತಿನ ದಿಕ್ಕನ್ನು ಬದಲಿಸಿದರು. ನಮ್ಮ ಸದ್ಯದ ಸಮಸ್ಯೆ ನನ್ನ ಅನಾರೋಗ್ಯದ್ದು. ನನಗೆ ಆಹಾರ ಜೀರ್ಣವಾಗುತ್ತಿಲ್ಲ, ಆದರೆ ಕೈಕಾಲುಗಳು ಬಾತುಕೊಂಡಿವೆ ಎಂದರು. ರಾಮೇಶ್ವರರು ಕೇಳಿದರು, ಅದು ನಿಮ್ಮ ಅನುವಾದ ಕಾರ್ಯಕ್ಕೆ ಅಡ್ಡಿ ಮಾಡುತ್ತಿದೆಯೇ? ಇಲ್ಲ ಪ್ರಭುಪಾದರೆಂದರು. ಅನುವಾದ ಕಾರ್ಯ ನಡೆಯುತ್ತಿದೆ. ನಾನು 17 ಸಂಪುಟಗಳ ಅನುವಾದ ಮಾಡಿದ್ದೇನೆ. ಆ ಕಾರ್ಯಕ್ಕೆ ಅಡ್ಡಿ ಬರುವುದಿಲ್ಲ. ಅವರು ಬಗ್ಗಿ ಡಿಕ್ಟೇಟಿಂಗ್ ಯಂತ್ರ ತಿರುಗಿಸಿದರು. 9ನೇ ಸ್ಕಂದದ 24ನೇ ಅಧ್ಯಾಯದ ಇತ್ತೀಚೆಗೆ ಅನುವಾದ ಮಾಡಿದ್ದ ಹೇಳಿಕೆಯನ್ನು ಕೆಲವು ಸೆಕೆಂಡುಗಳ ಕಾಲ ಕೇಳಿದರು. ನಿಮಗೆ ವೈದ್ಯರೆಂದರೆ ಬಹಳ ಕೀಳು ಅಭಿಪ್ರಾಯವಿದೆ ಎಂದು ನಿಮಗೆಲ್ಲ ಗೊತ್ತು, ರಾಮೇಶ್ವರ ಸ್ವಾಮಿ ಹೇಳಿದರು. ವೈದ್ಯರ ಸಹವಾಸವಿಲ್ಲದೆ ಸಾಯಬೇಕೆಂದು ನಾನು ಬಯಸುತ್ತೇನೆ. ಪ್ರಭುಪಾದರು ಹೇಳಿದರು, ನನಗೆ ಸಖತ್ ಕಾಯಿಲೆ ಆದಾಗ ಕೂಡ ವೈದ್ಯರನ್ನು ಕರೆಸುವುದು ಬೇಡ. ಹರೇ ಕೃಷ್ಣ ಕೀರ್ತನ ಮಾಡಿ, ಗೊಂದಲಕ್ಕೆ ಒಳಗಾಗಬೇಡಿ. ಪ್ರತಿಯೊಬ್ಬರೂ ಸಾಯಲೇಬೇಕು. ನಾವು ವೈದ್ಯರಿಲ್ಲದೆ ನೆಮ್ಮದಿಯಿಂದ ಸಾಯೋಣ. ಈ ಔಷಧ, ಸೂಜಿ ಮದ್ದು, ಪಥ್ಯಗಳು ಇದು ಅದು ಸುಮ್ಮನೆ ಹರೇ ಕೃಷ್ಣ ಎನ್ನಿ, ಕೃಷ್ಣನನ್ನು ಆಶ್ರಯಿಸಿ. ನಾರ್ತಸ್ಯ ಚಾಗದಂ ಉದನ್ವತಿ, ಅದು ಪ್ರಹ್ಲಾದ ಮಹಾರಾಜರ ಶ್ಲೋಕ. 7ನೇ ಸ್ಕಂದದಲ್ಲಿ ಶ್ಲೋಕವನ್ನು ಹುಡುಕಿ ಹರಿಶೌರಿಗಳು ಪ್ರಭುಪಾದರ ಪುಸ್ತಕದ ಬೀರುವಿನಲ್ಲಿ ಭಾಗವತದ 7ಮ ಸ್ಕಂದ 2ನೆಯ ಸಂಪುಟವನ್ನು ಹುಡುಕಿದರು. ಕೆಲವೇ ಸಮಯದಲ್ಲಿ ಆ ಶ್ಲೋಕ ಸಿಕ್ಕಿತು. ಗಟ್ಟಿಯಾಗಿ ಓದಿದರು. ನೃಸಿಂಹದೇವನೇ, ಪರಮಪ್ರಭುವೇ, ದೇಹಾತ್ಮ ಕಲ್ಪನೆಯಿಂದಾಗಿ ನಿನ್ನ ನಿರ್ಲಕ್ಷ್ಯ ಅವಜ್ಞೆಗಳಿಗೆ ಒಳಗಾಗಿರುವ ಬದ್ಧಜೀವಿಗಳು ಆತ್ಮ ಕಲ್ಯಾಣಕ್ಕಾಗಿ ಏನೂ ಮಾಡಲಾರರು. ಅವರು ಪಡೆದುಕೊಳ್ಳುವ ಪರಿಹಾರಗಳೆಲ್ಲ ತತ್ಕಾಲಕ್ಕೆ ಪ್ರಯೋಜನಕಾರಿಯಾಗಿ ಕಂಡುಬಂದರೂ ಖಂಡಿತ ಅಶಾಶ್ವತವಾದವುಗಳಾಗಿವೆ. ಉದಾಹರಣೆಗೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಾಪಾಡಲಾರರು. ವೈದ್ಯರಾಗಲಿ ಔಷಧಗಳಾಗಲಿ ರೋಗಿಯನ್ನು ಯಾತನಾ ಮುಕ್ತರನ್ನಾಗಿ ಮಾಡಲಾರರು. ಸಮುದ್ರದಲ್ಲಿ ಮುಳುಗುತ್ತಿರುವವನನ್ನು ದೋಣಿ ರಕ್ಷಿಸಲಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವೆಲ್ಲ ವಾಸ್ತವ ಸಂಗತಿಗಳು ಎಂದು ಪ್ರಭುಪಾದರು ಹೇಳಿದರು. ಅದು ಕೊನೆಗೆ ಹಾಗೆ ಗರ್ಗಮುನಿ ಸ್ವಾಮಿಗಳೆಂದರು. ಆದರೆ ನಾವು ನಿಮಗೆ ತಾತ್ಕಾಲಿಕ ಉಪಶಮನ ಕೊಡಬಹುದೇನೋ, ಏಕೆಂದರೆ ನೀವು ಕಾಯಿಲೆಯಿಂದ ನರಳುವಾಗ ನಮಗೆ ಅನಿಸುತ್ತದೆ. ಹೌದು, ಪ್ರಭುಪಾದರು ಒಪ್ಪಿದರು. ಆದರೆ ತೀವ್ರ ಚಿಕಿತ್ಸೆಗೆ ಒಪ್ಪಬಾರದು. ಔಷಧ ತೆಗೆದುಕೊಳ್ಳದಿರುವುದೇ ಒಳ್ಳೆಯದು. ಹರೇ ಕೃಷ್ಣ ಎಂದು ಸಂಕೀರ್ತನೆ ಮಾಡುವುದೇ ಒಳ್ಳೆಯದು. ಭವಾನಂದರು ಹೇಳಿದರು, ಶೀಲ ಪ್ರಭುಪಾದರೆ, ಹಿಂದೆ ನಿಮ್ಮ ಆರೋಗ್ಯ ನೆಟ್ಟಿಗಿಲ್ಲದಿದ್ದಾಗ ಜಗತ್ತಿನ ಎಲ್ಲಾ ದೇವಾಲಯಗಳಲ್ಲೂ ಹರೇ ಕೃಷ್ಣ ಸಂಕೀರ್ತನೆ ನಡೆಸಲಾಗಿತ್ತು. ಒಂದು ವಿಶೇಷ ಕೀರ್ತನೆಯ ಅನುಬಂಧ. ಈಗಲೂ ಅದನ್ನು ಮಾಡಬಹುದೇನೋ? ಬೇಡ ಪ್ರಭುಪಾದರೆಂದರು. ನನ್ನ ಆರೋಗ್ಯಕ್ಕಾಗಿ ಅಲ್ಲ, ನೀವು ಎಂದಿನ ಕೀರ್ತನೆ ಮಾಡಿಕೊಂಡು ಹೋಗಿ. 2ನೇ ಅವೆನ್ಯೂದಲ್ಲಿ ಆದ ಮೊದಲ ಹೃದಯಘಾತ ಬಲುಮಟ್ಟಿಗೆ ಮರಣಾಂತಕವಾಗಿತ್ತು.
ನೀವು ಇದ್ದಿರೆಂದು ಕಾಣುತ್ತದೆ ಅಲ್ಲವೇ? ಪ್ರಭುಪಾದರು ಗರ್ಗಮುನಿಗಳ ಕಡೆಗೆ ತಿರುಗಿದರು. ಅವರಿಬ್ಬರಿಗೂ 1967ರ ಹೃದಯಘಾತದ ನೆನಪು ಮರುಕಳಿಸಿತು. ಒಬ್ಬ ಹೋಮಿಯೋಪತಿ ವೈದ್ಯರು ಒಂದು ವಿಶೇಷದ ಔಷಧವನ್ನು ಸೂಚಿಸಿದ್ದಾರೆಂದು ಹರಿಶೌರಿಗಳು ಹೇಳಿದಾಗ ಅದನ್ನು ತೆಗೆದುಕೊಂಡು ನೋಡೋಣ ಎಂದು ಪ್ರಭುಪಾದರು ಒಪ್ಪಿದರು. ನಮ್ಮ ತಂದೆಗೂ ಈ ಬಗೆಯ ಬಾವು ಬರುತ್ತಿತ್ತು, ಆದರೆ ಅವರಿಗೆ ಸಿಹಿಮೂತ್ರ ವ್ಯಾಧಿ ಇತ್ತು ಎಂದು ಗರ್ಗಮುನಿ ಹೇಳಿದರು. ನನಗೂ ಸಿಹಿಮೂತ್ರ ವ್ಯಾಧಿ ಇದೆ ಎಂದರು ಪ್ರಭುಪಾದರು. ತಮ್ಮ ತಂದೆ ದಿನವೂ ಬೆಳಿಗ್ಗೆ ತಾವೇ ಇನ್ಸುಲಿನ್ ಸೂಜಿ ಮುದ್ದು ತೆಗೆದುಕೊಳ್ಳುತ್ತಿದ್ದರು ಎಂದು ಗರ್ಗಮುನಿ ಹೇಳಿದರು. ತಮಗೆ ಅದನ್ನು ತೆಗೆದುಕೊಳ್ಳುವ ಇಷ್ಟವಿಲ್ಲದಿದ್ದರೂ ಸಹ ಪ್ರಭುಪಾದರು ಹಾಗೆ ದಿನವೂ ಇನ್ಸುಲಿನ್ ತೆಗೆದುಕೊಳ್ಳುವವರು ತುಂಬಾ ಜನ ಇದ್ದಾರೆ ಎಂದು ಹೇಳಿದರು. ಪ್ರಭುಪಾದರ ಮುಖ್ಯ ಆರೋಗ್ಯದ ಕಾರ್ಯಕ್ರಮ ಎಂದರೆ ಆಹಾರ ಪಥ್ಯ. ಆದರೆ ಅವರು ಅದರಲ್ಲೂ ಕಟ್ಟುನಿಟ್ಟಿನವರಲ್ಲ. ಶಾಂತಿಲಾಲ್ ಎಂಬ ಭಾರತೀಯ ಅಡುಗೆಯವನು ಭುವನೇಶ್ವರದಲ್ಲಿದ್ದ. ತುಂಬಾ ಸಾಂಬಾರಗಳನ್ನು ತುಪ್ಪವನ್ನು ಹಾಕಿ ಗರ್ಗಮುನಿ ಮತ್ತು ಇತರ ಭಕ್ತರಿಗೆ ಅಡಿಗೆ ಮಾಡುತ್ತಿದ್ದ. ಒಂದೊಂದು ಸಲ ಶಾಂತಿಲಾಲನು ಮಾಡಿದ ಅಡಿಗೆಯನ್ನು ಪ್ರಭುಪಾದರು ತರಿಸಿಕೊಳ್ಳುತ್ತಿದ್ದರು. ಇದನ್ನು ಕಂಡು ಪ್ರಭುಪಾದರ ಅಡಿಗೆಯವರಿಗೂ ಸೇವಕರಿಗೂ ತುಂಬಾ ಕಿರಿಕಿರಿಯಾಗಿತ್ತು. ಆದರೂ ಅವರು ನಿಸ್ಸಹಾಯಕರಾಗಿದ್ದರು. ಗರ್ಗಮುನಿಗಳು ಈಚೆಗೆ ಕಾಯಿಲೆ ಬಿದ್ದಿದ್ದರು. ಪ್ರಭುಪಾದರು ಮೊದಲ ಬಾರಿ ಅವರನ್ನು ಶಾಂತಿಲಾಲನ ಜೊತೆಗೆ ಕಂಡಾಗ ನಿಮಗೆ ಹುಷಾರಿಲ್ಲ ಎಂದುಕೊಂಡಿದ್ದೆ ಎಂದರು. ಸಾಕ ಮಾತಾಜಿ? ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಮಾತಾಜಿ. ಉಮಾದೇವಿ ಹರೇ ಕೃಷ್ಣ ಉಮಾದೇವಿ ಮಾತಾಜಿ. ಓದ್ಲಾ ಮಾತಾಜಿ? ರೇಖಾ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ ಮತ್ತೆ ಓದಿ. ಹರೇ ಕೃಷ್ಣ ಮಾತಾಜಿ. ಹೌದು, ಗರ್ಗಮುನಿ ಉತ್ತರಿಸಿದರು. ಆದರೂ ನಾನು ತಿನ್ನಬೇಕಲ್ಲ. ಶ್ರೀಲ ಪ್ರಭುಪಾದರೆ, ನೀವು ಸರಳ ಆಹಾರ ತೆಗೆದುಕೊಳ್ಳುತ್ತಿದ್ದೀರಿ, ಮಸಾಲೆ ಆಹಾರವನ್ನು ತಿನ್ನುತ್ತಿಲ್ಲವೇ? ನನಗೂ ಕೆಲವು ಸಲ ಮಸಾಲ ಆಹಾರ ಬೇಕೆನಿಸುತ್ತದೆ. ಪ್ರಭುಪಾದರು ಉತ್ತರಿಸಿದರು. ಇಲ್ಲದಿದ್ದರೆ ರುಚಿಯೇ ಇರುವುದಿಲ್ಲ. ಆ ರುಚಿ ಇಲ್ಲದ ಮೇಲೆ ಬದುಕಿನಲ್ಲಿ ಏನು ಸುಖವಿದೆ ಹೇಳಿ? ಮುಂದೆ ಇಬ್ಬರು ಹಾಸ್ಯ ಭಾವದಿಂದಲೇ ರುಚಿಕರವಾದ ಪ್ರಸಾದವನ್ನು ಮಾತ್ರ ಏನು ಮಾಡಿದರೂ ಬಿಡುವುದಿಲ್ಲ ಎಂದರು. ಅದಕ್ಕಿಂತ ಸಾಯುವುದೇ ಲೇಸು. ಗರ್ಗಮುನಿ ಸ್ವಾಮಿ ನಕ್ಕರು. ಪ್ರಭುಪಾದರು ನಕ್ಕರು. ಶ್ರೀಲ ಪ್ರಭುಪಾದರ ಭಾರತದ ಕಾರ್ಯದರ್ಶಿಯಾಗಿ ಕೊನೆಯ ದಿನ ರಾಮೇಶ್ವರ ಸ್ವಾಮಿ ಪ್ರಭುಪಾದರ ಹಟ್ಟಿಯನ್ನು ಹೊಕ್ಕು ಮುಂದಿನ ಯುದ್ಧದ ಬಗೆಗೆ ಸಂವಾದವನ್ನು ಆರಂಭಿಸಿದರು. ನೀವು ಹಲವಾರು ಸಲ ರಷ್ಯಾ ಅಮೆರಿಕಗಳ ನಡುವೆ ಘರ್ಷಣೆ ಅನಿವಾರ್ಯ ಎಂದು ಹೇಳಿದ್ದೀರಿ. ಇಲ್ಲ ಪ್ರಭುಪಾದರೆಂದರು. ಇಬ್ಬರು ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಂಡರೆ ಆಗ ಘರ್ಷಣೆ ಇರುವುದಿಲ್ಲ. ನಾವೀಗ ರಷ್ಯನ್ ಭಾಷೆಯಲ್ಲೂ ಕೃಷ್ಣ ಸಾಹಿತ್ಯ ಪ್ರಕಟಿಸುತ್ತಿದ್ದೇವೆ. ಅನೇಕ ನಗರಗಳಲ್ಲಿ ಬಾಂಬ್ ಬಿದ್ದರೆ ಏನಾಗುತ್ತದೆ ಎಂದು ರಾಮೇಶ್ವರರು ಕೇಳಿದರು. ಆಗ ಇಸ್ಕಾನ್ನ ಕೃಷಿ ಸಮುದಾಯಗಳು ಮಾಡಿ ತೋರಿಸುತ್ತಿರುವ ರೀತಿಯಲ್ಲೇ ಜನ ಪ್ರಜ್ಞಾವಂತರಾಗಿ ಸರಳವಾದ ಗ್ರಾಮೀಣ ಜೀವನಕ್ಕೆ ಮುಗಿಬೀಳುತ್ತಾರೆ ಎಂದರು. ಅದು ಅವರಿಗೆ ಒಳ್ಳೆಯ ಪಾಠ ಎಂದು ಹೇಳಿದರು. ಅಂದರೆ ಈ ಘರ್ಷಣೆಯು ಕೃಷ್ಣ ಪ್ರಜ್ಞೆಯು ಹರಡುವುದರ ಭಾಗವೇ? ಖಂಡಿತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಘರ್ಷಿಸುವುದು ಎಂದರೆ ತಮ್ಮ ಪಾತಕ ಚಟುವಟಿಕೆಗಳನ್ನು ಮುಗಿಸುವುದು ಎಂದರ್ಥ. ಮುಗಿಸುವುದು ಅಲ್ಲಿಗೆ ನಿಲ್ಲಿಸಿ. ಅಂದರೆ ಘರ್ಷಣೆಯ ಅನಂತರವೂ ಜನರು ಪ್ರಭಾವಿಸಲು ಅವಕಾಶ ಸಿಕ್ಕುತ್ತದೆ. ನಾವು ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಬೇಕು ಪ್ರಭುಪಾದರೆಂದರು. ನಾವು ಅತ್ಯುತ್ತಮ ಅವಕಾಶವಾದಿಗಳು. ಅನುಕೂಲೇನ ಕೃಷ್ಣ. ಇದೇ ಅನುಕೂಲ, ಅಂದರೆ ಕೃಷ್ಣ ಪ್ರಜ್ಞೆ ಹರಡಲು ಅನುಕೂಲ. ಆದ್ದರಿಂದಲೇ ಕೂಡಲೇ ಅದನ್ನು ಬಳಸಿಕೊಳ್ಳೋಣ. ಅದು ಏನು ಎಂಬುದು ಮುಖ್ಯವಲ್ಲ. ಇದು ಒಳ್ಳೆಯದೋ ಕೆಟ್ಟದೋ ಎಂಬ ಸಾರ್ವಜನಿಕ ಅಭಿಪ್ರಾಯವನ್ನು ನಾವು ಆಶ್ರಯಿಸುವುದಿಲ್ಲ. ಸನ್ಮಾರ್ಗವಾಗೂ ಕೃಷ್ಣ ಪ್ರಜ್ಞೆ ಹರಡಲು ಅವಕಾಶ ಸಿಕ್ಕಿದಾಗ ಮಾತ್ರ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಿನ್ನೆ ಓದದವರು ಮೊದಲಿಗೆ ಓದಿ, ಮತ್ತೆ ಉಳಿದವರಿಗೆ ಚಾನ್ಸ್. ಓದ್ಲಾ ಮಾತಾಜಿ? ನಿನ್ನೆ ಓದ್ಲಿಲ್ಲ ನಾನು. ಆಯ್ತು, ಓದಿ ಮಾತಾಜಿ. ಪ್ರಭುಪಾದರು ಸೂಚಿಸುವಷ್ಟರಿಗೆ ಮಟ್ಟಿಗೆ ಪ್ರಭಾವಶಾಲಿಯಾಗುವ ಮುನ್ನ ಕೃಷ್ಣ ಪ್ರಜ್ಞೆಯ ಚಳುವಳಿಯು ಇನ್ನು ತುಂಬಾ ಬೆಳೆಯಬೇಕು ಎನಿಸುತ್ತದೆ ಎಂದು ರಾಮೇಶ್ವರರು ಹೇಳಿದರು. ಅದು ಬೆಳೆಯುತ್ತದೆ ಪ್ರಭುಪಾದರೆಂದರು. ಅದು ಬೆಳೆಯುತ್ತಿದೆ. ನಮ್ಮ ಸಿಬ್ಬಂದಿಯೆಲ್ಲ ತುಂಬಾ ಪ್ರಾಮಾಣಿಕರಾಗಿ ಶಿಸ್ತಿನಿಂದ ಇರಬೇಕು ಅಷ್ಟೇ. ಅದು ತಾನಾಗಿ ಬೆಳೆಯುತ್ತದೆ. ಅದಕ್ಕೆ ಯಾರೂ ಆಕ್ಷೇಪ ಎತ್ತಲಾರರು. ಅದು ಖಂಡಿತ ನಾವು ಪ್ರಾಮಾಣಿಕರು ನಿಷ್ಠಾವಂತರು ಆಗಿರಬೇಕು ಅಷ್ಟೇ. ಯಾರು ತಡೆಯಲಾರರು. ಯುದ್ಧವಾದ ಮೇಲೆ ಏನು ಮಾಡಬೇಕು? ಕಾಣೆ ಇರುವವರು
ನಾವೊಬ್ಬರೇ ಎಂದು ರಾಮೇಶ್ವರರು ಹೇಳಿದರು. ಹೌದು ಪ್ರಭುಪಾದರೆಂದರು, ನಮ್ಮ ಕಾಣಿಕೆ ನಿಚ್ಚಳವಾಗಿದೆ. ನಾವು ಸದಾ ಸತ್ಯ ಸಂಗತಿಯನ್ನೇ ಮುಂದಿಡುತ್ತೇವೆ, ಅದು ಕಾರ್ಯಗತವಾಗುತ್ತದೆ. ನಾವು ಕೃಷಿ ಸಮುದಾಯ ಆರಂಭಿಸಲಿಲ್ಲವೇ, ಹಾಗೆ ಅದು ಕ್ರಮೇಣ ಕಾರ್ಯಗತವಾಗುತ್ತದೆ. ಅದಿನ್ನು ಪೂರ್ಣವಾಗಿ ವ್ಯವಸ್ಥಿತವಾಗಿಲ್ಲ, ಆದರೂ ಅದು ಜನಕ್ಕೆ ಶಾಂತಿ ತರುತ್ತದೆಂದು ನಂಬಿಕೆ ಇದೆ. ತುಂಬಾ ಆಶಾ ಭಾವನೆಗೆ ಅವಕಾಶವಿದೆ. ಕೆಲವು ದಿನಗಳು ಅನಂತರ ಭುವನೇಶ್ವರು ಹೆಚ್ಚು ಮಂದಿ ಶ್ರೀಲ ಪ್ರಭುಪಾದರನ್ನು ಕಾಣಲು ಬರಲಾರಂಭಿಸಿದರು. ಒಂದು ಸಂಜೆ ಅವರು ಕೊಠಡಿಯಲ್ಲಿ ಕೆಲವರೊಂದಿಗೆ ಮಾತುಕತೆ ಆಡುತ್ತಿದ್ದಾಗ ಅವರಲ್ಲಿ ಒಬ್ಬರು ಕೇಳಿದರು, ಸ್ವಾಮೀಜಿ, ನಿಜವಾಗಿ ದೇವರು ಎಂದರೆ ಏನು? ನಂಬಲಾಗದೆ ಶ್ರೀಲ ಪ್ರಭುಪಾದರು ಕಣ್ಣುಗಳು ಅಗಲವಾಗಿ ತೆರೆದರು ಹೇಳಿದರು, ನೀವು ಭಾರತೀಯರು, ಆದರೂ ನಿಮಗೆ ದೇವರೆಂದರೆ ಏನು ಎಂಬುದು ಗೊತ್ತಿಲ್ಲ. ಇದೇ ಕಲಿಯುಗದ ಅವನ್ಯತೆ. ಶ್ರೀಲ ಪ್ರಭುಪಾದರು ತಮ್ಮ ಕಟುಟೀಕೆಯನ್ನು ಮುಂದುವರಿಸಿ ಅನಂತರ ಭಾರತೀಯರಿಗೆ ವೈದಿಕ ಸಂಸ್ಕೃತಿಯ ವಿಶೇಷ ಸಂಸ್ಕಾರವಿದೆ. ಆದ್ದರಿಂದ ಪ್ರತಿ ಭಾರತೀಯರಿಗೂ ದೇವರ ವಿಷಯ ತಿಳಿದಿರಬೇಕು ಎಂದು ಹೇಳಿದರು. ಮರುದಿನ ಸಂಜೆ ಪ್ರಭುಪಾದರು ತಮ್ಮ ಮೊದಲ ಸಾರ್ವಜನಿಕ ಉಪನ್ಯಾಸ ಮಾಡಿದರು. ಸುಮಾರು 150 ಜನ ಬಂದಿದ್ದರು. ಪ್ರಭುಪಾದರು ಹೇಳಲಾರಂಭಿಸಿದರು, ಕಳೆದ ರಾತ್ರಿ ಕೆಲವರು ಮಹನೀಯರು ದೇವರೆಂದರೇನು ಎಂದು ಕೇಳಿದರು. ಶ್ರೀಲ ಪ್ರಭುಪಾದರು, ಶ್ರೀ ಭಗವಂತನು ತಮ್ಮ ದೇಶದಲ್ಲಿ ಸ್ವತಃ ಅವತರಿಸುತ್ತಾನೆ, ಹಾಗೆ ಅವತರಿಸಿ ಬೋಧನೆಗಳನ್ನು ನೀಡುತ್ತಾನೆ, ಅವುಗಳನ್ನು ಆಚಾರ್ಯರು ಸ್ವೀಕರಿಸುತ್ತಾರೆ ಎಂದರು. ಭಾರತದ ಮೇಲೆ ಭಗವಂತನ ವಿಶೇಷ ಕೃಪೆ ಇದೆ, ಏಕೆಂದರೆ ಭಗವಂತನು ಸ್ವತಃ ಅವತಾರ ತಾಳಿ ಬಂದು ಆಜ್ಞೆಗಳನ್ನು ಕೊಡುತ್ತಾನೆ ಎಂದು ವಿವರಿಸಿದರು. ಮುಂದುವರೆದರು, ಆದರೆ ಈಗಿನ ದಿನಗಳಲ್ಲಿ ಭಗವಂತ ಎಂದರೇನು ಎಂದು ಜನ ಕೇಳುತ್ತಿರುತ್ತಾರೆ. ಏಕೆಂದರೆ ನಾವು ಪ್ರಾಣಿ ನಾಗರಿಕತೆ ಕಡೆಗೆ ಸಾಗುತ್ತಿದ್ದೇವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಒಂದೊಂದ್ಸತಿ ಬ್ಲರ್ ಆಗ್ಬಿಡ್ತೀವಿ ಮಾತಾಜಿ ಕಣ್ಣು, ಅದಕ್ಕೆ ಒಂದ್ ಸ್ವಲ್ಪ ತೊದುತ್ತೀನಿ. ಸಾರಿ ಮಾತಾಜಿ. ಪರವಾಗಿಲ್ಲ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಇನ್ಮೇಲೆ 4 ಗಂಟೆಗೆ ಮಾತಾಜಿ ಕ್ಲಾಸು? ಇಲ್ಲ, ಇವತ್ತು ನಾಳೆ. ಹೌದಾ? ಆಗ್ಲಿ. ಓದ್ಲಾ ಮಾತಾಜಿ? ಲಲಿತಾ ಮಾತಾಜಿನಾ? ಮಾತಾಜಿ ಓದ್ಲಾ? ಆದ್ಮೇಲೆ ನಾನು ಓದ್ಲಾ? ಆದ್ಮೇಲೆ. ಆತ್ಮದ ಕಲ್ಪನೆ ಎಂದರೆ ಬರಿಯ ದೇಹಕ್ಕೆ ಸಂಬಂಧಿಸಿದ್ದೆಂದು ಯಾರಾದರೂ ಭಾವಿಸಿದರೆ, ಅಂದರೆ ಕುಟುಂಬ, ದೇಶ, ಜನಾಂಗದೊಳೊಂದಿಗೆ ಮಾತ್ರ ಯಾರಾದರೂ ತಮ್ಮನ್ನು ಸಮೀಕರಿಸಿಕೊಂಡರೆ, ವೇದಶಾಸ್ತ್ರವು ಹೇಳುವಂತೆ ಅಂತಹವರು ದನ ಕತ್ತೆಗಳಿಗಿಂತ ಉತ್ತಮರೇನಲ್ಲ. ಭಗವಂತ ಎಂದರೇನು ಎಂದು ಕೇಳುವಷ್ಟು ಕೆಳಮಟ್ಟಕ್ಕೆ ಭಾರತೀಯರು ಇಳಿಯಬಾರದು ಎಂದು ಅವರು ಮತ್ತೆ ಮತ್ತೆ ಎಚ್ಚರಿಸಿದರು. ಆದರೆ ದುರ್ದೈವಕ್ಕೆ ಅವರು ಭಾಷಣ ಮುಗಿಸಿ ಪ್ರಶ್ನೆಗಿಳಿದ್ದರೆ ಕೇಳಬಹುದು ಎಂದಾಗ ಮತ್ತೆ ಅದೇ ಕತೆ. ಕೃಷ್ಣ ಎಂಬ ಶಬ್ದದ ಅರ್ಥವೇನು? ಒಬ್ಬರು ಕೇಳಿದರು. ಕೃಷ್ಣ ಎಂದರೇನೆಂಬುದೇ ನಿಮಗೆ ಗೊತ್ತಿಲ್ಲವೇ? ಪ್ರಭುಪಾದರು ಚುಚ್ಚಿದರು, ನಿಮಗೆ ಗೊತ್ತಿಲ್ಲವೇ? ಆ ಮನುಷ್ಯ ಒರಿಯಾದಲ್ಲಿ ಏನೋ ಹೇಳಿ ಆಮೇಲೆ ಇಂಗ್ಲಿಷಿನಲ್ಲಿ ಕೇಳಿದರು. ನಾನು ಆ ಶಬ್ದದ ವ್ಯುತ್ಪತ್ತಿ ಕೇಳುತ್ತಿದ್ದೇನೆ. ಕೃಷ್ಣ ಎಂದರೆ ಪ್ರಭುಪಾದರು ವಿವರಿಸಿದರು, ಆಕರ್ಷಕ ಎಂದರ್ಥ. ಕೃಷ್ ಕರ್ಷತಿ. ಹೌದು, ಕೃಷ್ಣ ಎಂದರೆ ಆಕರ್ಷಕ, ಸರ್ವಾಕರ್ಷಕ. ಅದು ಬಿಟ್ಟರು ನಿಮಗೆ ಕೃಷ್ಣ ಗೊತ್ತಿಲ್ಲವೇ? ಅದೇ ಕಷ್ಟದ ವಿಷಯ. ನಮ್ಮ ಜನ ಎಷ್ಟು ದುಸ್ಥಿತಿಗೆ ಇಳಿದಿದ್ದಾರೆಂದರೆ ಭಗವಂತ ಎಂದರೇನು, ಕೃಷ್ಣ ಎಂದರೇನು ಎಂದು ಕೇಳುತ್ತಿದ್ದಾರೆ. ಯಾವನೋ ಒಬ್ಬ ರಾಮಾಯಣದ 7ನೇ ಸರ್ಗ ಓದಿದನಂತೆ. ಅವನು ಈಗ ಕೇಳುತ್ತಾನೆ, ಸೀತೆಯ ತಂದೆ ಯಾರು? ಇದು ಇಂದಿನ ಸ್ಥಿತಿ. ಕೃಷ್ಣನು ಎಲ್ಲವನ್ನೂ ಕುರಿತು ಮಾತಾಡಿರುವ ದೇಶದಲ್ಲಿ ನಾವು ಕೃಷ್ಣ ಎಂಬ ಮಾತಿನ ಅರ್ಥವೇನು ಎಂದು ಕೇಳುತ್ತಿದ್ದೇವೆ. ಅದೇ ನಮ್ಮ ಸ್ಥಿತಿ, ದುಸ್ಥಿತಿ. ಬೆಳಗಿನ ಗಾಳಿ ಸವಾರಿಗೆಂದು ಪ್ರಭುಪಾದರು ಕಾರಿನಲ್ಲಿ ಹೊರಟಿದ್ದಾಗ ಸಂಜಯ ಗಾಂಧಿಯವರು ಆಗಮಿಸುವ ವಿಷಯವನ್ನು ಕುರಿತ ಪ್ರಕಟಣೆಗಳನ್ನು, ವಸ್ತ್ರಫಲಕ, ಬ್ಯಾನರ್ಗಳನ್ನು ನೋಡಿದರು. ಪ್ರತಿಯೊಬ್ಬನು ಅಕ್ಷರಸ್ಥನಾಗಬೇಕು ಎಂಬುದೇ
ಸಂಜಯ ಗಾಂಧಿಯವರ ವಿಶಿಷ್ಟ ರಾಜಕೀಯ ವಾದವಾಗಿತ್ತು. ಕಿಟಕಿಯ ಮೂಲಕ ಬಡ ಬಂಜರು ಭೂಮಿಯ ಕಡೆ ನೋಡುತ್ತಾ ಪ್ರಭುಪಾದರು ಹೇಳಿದರು, ಜನ ಬಡತನದಿಂದ ಹಸಿದು ಕಂಗಾಲಾಗಿರುವಾಗ ಅಕ್ಷರಾಭ್ಯಾಸದಿಂದ ಏನು ಪ್ರಯೋಜನ? ಇಲ್ಲಿಯ ಜನ ಸಂಜೆಯ ಹೊತ್ತು ಇಸ್ಕಾನ್ ಕಾರ್ಯಕ್ರಮಗಳಿಗೆ ಬರುತ್ತಾರೆ. ಕಿಚಡಿಯನ್ನು ಪಡೆಯುವುದಕ್ಕೆಂದೇ ಬರುತ್ತಾರೆ. ಕಿಚಡಿಯು ಪ್ರಸಾದ ಎಂದಲ್ಲ, ಅವರಿಗೆ ಹಸಿವು, ಅದರಿಂದ ಬರುತ್ತಾರೆ. ಆದ್ದರಿಂದ ಕೆಲವು ವರ್ಷಗಳ ಶಿಕ್ಷಣದ ಅನಂತರ ಅವರು ಓದಲು ಕಲಿತಿರುತ್ತಾರೆ. ಆದರೆ ಮೊದಲಿನ ಉದ್ಯೋಗದಲ್ಲೇ ಇದ್ದು ಸ್ವಲ್ಪ ಹಣ ಸಂಪಾದಿಸುತ್ತಾರೆ. ಈ ಚಂದಕ್ಕೆ ಏನು ಪ್ರಯೋಜನ ಹೇಳಿ? ಜೀವನವು ಅಂತಹ ಶಿಕ್ಷಣಕ್ಕಾಗಿ ಇಲ್ಲ ಎಂಬುದು ಎಷ್ಟೊಂದು ಭೂಮಿ ಉಳಿಮೆಯಾಗದೆ ಹಾಗೆ ಬಿದ್ದಿದೆಯಲ್ಲ ಎಂದು ಪ್ರಭುಪಾದರು ಕಳವಳಪಟ್ಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಸ್, ಮುಂದೆ ಓದುವರು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ನಿನ್ನೆ ಯಾರು ಓದ್ಲಿಲ್ಲ ಅವರಿಗೆ ಮೊದಲು ಚಾನ್ಸ್ ಕೊಡಿ. ಮತ್ತೆ ಪಾಪ ಪ್ರತಿ ದಿನ ಓದಕ್ಕೆ ಅವರಿಗೆ ಅವಕಾಶ ಸಿಗದೆ ಇರ್ಬೋದು. ಹರೇ ಕೃಷ್ಣ. ಯಾರು ಹೋಗ್ತಾರೆ ಹೇಳಿ ಮಾತಾಜಿ? ಯಾರು ಓದ್ಲಿಲ್ಲ ನಿನ್ನೆ? ಓಕೆ, ಯಾರು ಮಾತಾಡ್ತೀರ? ಸರಿ, ನೀವೇ ಓದಿ. ಎಲ್ಲಿಂದ? ಭುವನೇಶ್ವರ, ಅಲ್ಲಿಂದನಾ? ಜಾಗಿಂಗ್ ಮಾಡುತ್ತಿದ್ದ ಕೆಲವರನ್ನು ಕಂಡು ಜಾಗಿಂಗ್ ಮಾಡುತ್ತಿದ್ದ ಕೆಲವರನ್ನು ಕಂಡು ಅಸಂಖ್ಯ ಜನ ಹೊಟ್ಟೆಗಿಲ್ಲದ ಬಡವರು ಕೆಲವರು ಮಾತ್ರ ದೊಡ್ಡ ದೊಡ್ಡ ಸೌಧಗಳಲ್ಲಿ ವಾಸಿಸಿ ಕಂಡಾಪಟ್ಟೆ ತಿಂದು ಬೊಜ್ಜು ಕರಗಿಸಿಕೊಳ್ಳಲು ಓಡಾಡುತ್ತಿದ್ದಾರೆ ಎಂದು ವಿವರಿಸಿದರು. ಹಾಗಾದರೆ ಸಂಜಯ್ ಗಾಂಧಿ ಜನರಿಗೆ ಶಿಕ್ಷಣ ಕೊಡುತ್ತಿದ್ದಾರೆ ಎಂದು ಹೇಳಿ ಈ ಶಿಕ್ಷೇತರು ಸ್ವಲ್ಪ ಕಾಲದ ಅನಂತರ ನಕ್ಸಲೈಟ್ ಚಳವಳಿಗೆ ಸೇರಿ ಶ್ರೀಮಂತರನ್ನು ಕೊಲ್ಲುತ್ತಾರೆ. ಹಾಗಾಗಬಾರದು. ಭೂಮಿಯನ್ನು ಉಳುವ ಕೆಲಸದಲ್ಲಿ ಎಲ್ಲರನ್ನೂ ತೊಡಗಿಸಬೇಕು ಎಂದರು. ತಮ್ಮ ಇಸ್ಕಾನ್ ಸಿಬ್ಬಂದಿ ಕೂಡ ಕೆಲಸ ಮಾಡಬೇಕು, ಏಕೆಂದರೆ ಅವರನ್ನು ಸರಿಯಾಗಿ ಕಾರ್ಯನಿರತರನ್ನಾಗಿ ಮಾಡದಿದ್ದರೆ ಅವರು ಹರಟೆ ಹೊಡೆಯುತ್ತಾ ಲೈಂಗಿಕ ಕಾಮನೆಗಳಿಗೆ ತುತ್ತಾಗುತ್ತಾರೆ ಎಂದರು. ಭುವನೇಶ್ವರಿಗೆ ಬಂದಾಗಿನಿಂದ 1 ಗಂಟೆಯ ಪ್ರಯಾಣ ದೂರದಲ್ಲಿರುವ ಜಗನ್ನಾಥಪುರಿಗೆ ಹೋಗಬೇಕೆಂಬ ಇಚ್ಛೆಯನ್ನು ಹಲವಾರು ಬಾರಿ ವ್ಯಕ್ತಪಡಿಸಿದ್ದರು. ಒಂದು ದಿನ ಪುರಿಯಲ್ಲಿ ಒಂದು ದೊಡ್ಡ ಕೇಂದ್ರವನ್ನು ಸ್ಥಾಪಿಸುವ ಬಯಕೆ ಇದ್ದುದರಿಂದ ಅವರು ಮಾರಾಟಕ್ಕಿರುವ ಕೆಲವು ನಿವೇಶನಗಳನ್ನು ನೋಡಬಯಸಿದರು. 1958ರಿಂದಾಚೆಗೆ ಅವರು ಪುರಿಗೆ ಹೋಗಿರಲಿಲ್ಲ. ತಮ್ಮ ಪಶ್ಚಿಮದ ಭಕ್ತರನ್ನು ಜಗನ್ನಾಥ ದೇವಾಲಯದೊಳಗೆ ಬಿಡುತ್ತಿರಲಿಲ್ಲವಾದುದರಿಂದ ತಾವು ಹೋಗುವುದಿಲ್ಲ ಎಂದಿದ್ದರು. ಆದರೆ ಎಂತಹ ನಿವೇಶನವಿದೆ ಎಂಬುದನ್ನು ನೋಡಲು ಅವರು ಪುರಿಗೆ ಹೋಗಲಿದ್ದರು. ಒಂದು ಬೆಳಗ್ಗೆ ಅವರು ಪುರಿಗೆ ಕಾರಿನಲ್ಲಿ ಹೊರಟರು. ಕೆಲವು ನಿವೇಶನಗಳನ್ನು, ಕಟ್ಟಡಗಳನ್ನು ನೋಡಿದರು. ಆದರೆ ಅವು ಇದ್ದ ಜಾಗ ಚೆನ್ನಾಗಿರಲಿಲ್ಲ ಅಥವಾ ಕಟ್ಟಡಗಳು ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದವು. ಪ್ರಭುಪಾದರು ಕರೆಯಲ್ಲಿ ತಮ್ಮ ಶಿಷ್ಯರೊಂದಿಗೆ ಸುತ್ತಾಡಿದರು. ಅಲೆ ಉಕ್ಕುತ್ತಿತ್ತು. ನಾನು ಇಲ್ಲಿ ಕುಣಿದು ಕುಪ್ಪಳಿಸಿದ್ದೆ. ಪ್ರಭುಪಾದರು ನಕ್ಕರು. 1920-21ರಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ. ಆ ವೇಳೆಗೆ ನನಗೆ ಮದುವೆಯಾಗಿತ್ತು. ನನ್ನ ಮದುವೆ ಆದದ್ದು 1918ರಲ್ಲಿ. BA ಪರೀಕ್ಷೆಯಾದ ಮೇಲೆ ನಾನಿಲ್ಲಿಗೆ ಬಂದೆ. ತುಂಬಾ ಖುಷಿಯಲ್ಲಿದ್ದುದರಿಂದ ಕುಣಿದಾಡುತ್ತಿದ್ದೆ. ಅಲೆಗಳು ಬಂದಾಗ ಕುಣಿಯುತ್ತಿದ್ದೆ. ಆದಾಗಿ 57 ವರ್ಷವಾಗಿದೆ. ನಾವು ದೇಹವನ್ನು ಬದಲಾಯಿಸುವುದಿಲ್ಲ ಎನ್ನುತ್ತೇವೆ, ಆದರೆ ಆ ದೇಹ ಎಲ್ಲಿ? ನಾನೀಗ ಊರುಗಳು ಹಿಡಿದು ನಡೆಯುತ್ತಿದ್ದೇನೆ. ಹಿಂದೆ ನಾನು ಕುಣಿಯುತ್ತಿದ್ದೆ, ಈಗಲೂ ನಾನು ಇಲ್ಲಿದ್ದೇನೆ. ನನಗೆ ನೆನಪಿದೆ, ಆದರೆ ದೇಹ ಬದಲಾವಣೆ ಪಡೆದಿದೆ. ಅರ್ಥ ಮಾಡಿಕೊಳ್ಳುವ ಅಲ್ಲಿ ಏನು ಕಷ್ಟವಿದೆ? ನಾನು ಅದೇ ಮನುಷ್ಯ. ಇಲ್ಲದಿದ್ದರೆ ಇವೆಲ್ಲ ನನ್ನ ನೆನಪಿನಲ್ಲಿ ಹೇಗೆ ಉಳಿಯುತ್ತಿದ್ದವು? ಆದರೆ ಆ ದೇಹ ಈಗಿಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ಈ ಮುಟ್ಟಾಳರಿಗೆ ಇಂತಹ ಸರಳ ತತ್ವಗಳು ಏಕೆ ಅರ್ಥವಾಗುವುದಿಲ್ಲ? ಓದ್ಲಾ ಮಾತಾಜಿ? ಸಾಕು ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ, ಬೇರೆ ಯಾರು ಓದ್ಲಿಕ್ಕಿದೆಯಾ? ಓದ್ಲಿಕ್ಕಿದ್ದೀರಾ ಯಾರಾದ್ರೂ? ಹರೇ ಕೃಷ್ಣ. ಇಲ್ವಾ? ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಓದಿ. ಈಗಲೂ ನಾನು ಇಲ್ಲಿದ್ದೇನೆ. ನನಗೆ ನೆನಪಿದೆ,
ಆದರೆ ದೇಹ ಬದಲಾವಣೆ ಪಡೆದಿದೆ. ಅರ್ಥ ಮಾಡಿಕೊಳ್ಳುವಲ್ಲಿ ಏನು ಕಷ್ಟವಿದೆ? ನಾನು ಈ ಶ್ರೀಲ ಪ್ರಭುಪಾದರು ಅಲ್ಲಿಂದ ಅಲ್ಲ ಮಾತಾಜಿ. ಶ್ರೀಲ ಪ್ರಭುಪಾದರು ಕಡಲ ತೀರದ ಪ್ರವಾಸಿ ಬಂಗಲೆಯಲ್ಲಿ ಒಂದು ದಿನ ಉಳಿದುಕೊಂಡರು. ಅವರ ದೈವ ಸೋದರರಲ್ಲೊಬ್ಬರಾದ ಸ್ಥಳೀಯ ಪುರುಷೋತ್ತಮ ಗೌಡಿಯ ಮಠದ ಶ್ಯಾಮಸುಂದರ ಬ್ರಹ್ಮಚಾರಿಗಳು ಅವರನ್ನು ನೋಡಲು ಬಂದರು. ಅವರು ಹೋದ ಮೇಲೆ ಜಗನ್ನಾಥ ದೇವಾಲಯದ ಪೂಜಾರಿ ಸಮಿತಿಯ ಶ್ರೀ ಸೇವಾ ಶಿವರಥರು ಬಂದರು. ಇಸ್ಕಾನ್ ಭಕ್ತರು ಜಗನ್ನಾಥ ದೇವಾಲಯವನ್ನು ಪ್ರವೇಶಿಸುವ ವಿಷಯವಾಗಿ ಪ್ರಭುಪಾದರು ಅವರೊಂದಿಗೆ ಚರ್ಚಿಸಿದರು. ಪಶ್ಚಿಮದ ವೈಷ್ಣವರಿಗೆ ದೇವಾಲಯ ಪ್ರವೇಶವನ್ನು ನಿಷೇಧಿಸುವುದು ಒಂದು ವಿವೇಚನಾರಹಿತ ಪೂರ್ವಾಗ್ರಹದ ಸಂಗತಿಯಾಗಿತ್ತು. ಕೃಷ್ಣ ಪ್ರಜ್ಞೆಯ ಚಳವಳಿಯ ಸದಸ್ಯರು ಧರ್ಮ ಜೀವನದಲ್ಲೇ ತೊಡಗಿದ್ದುದರಿಂದ ಜಾತಿ ಜನಾಂಗಗಳ ಆಧಾರವೊಂದರ ಮೇಲೆ ಅವರನ್ನು ಅಪಾತ್ರರೆಂದು ಪರಿಗಣಿಸಬಾರದು. ಸೇವಾ ಶಿವರಥರು ತುಂಬಾ ಸ್ನೇಹಪರರಾಗಿ ಅವರ ಮಾತನ್ನು ಒಪ್ಪಿಕೊಂಡರು. ತಮ್ಮ ಕೈಲಾದ ಸಹಾಯ ಮಾಡುವುದಾಗಿ ಭರವಸೆ ಕೊಟ್ಟರು. ಅಲ್ಲದೆ ತಾವು ಈಚೆಗೆ ಬರೆದು ಪ್ರಕಟಿಸಿದ್ದ ಪುಸ್ತಕದ ಬಗೆಗೆ ವಿವರಿಸಿ ಮರುದಿನ ಸಂಜೆ ಒಂದು ಸಣ್ಣ ಚಪ್ಪರದ ಸಭೆಯಲ್ಲಿ ಪುಸ್ತಕವನ್ನು ಅನಾವರಣಗೊಳಿಸಬೇಕೆಂದು ಕೋರಿದರು. ಪ್ರಭುಪಾದರು ಒಪ್ಪಿದರು. ಅನಂತರ ಪ್ರಭುಪಾದರು ಪ್ರವಾಸಿ ಬಂಗಲೆಯ ಹೊರಗಿನ ವರಾಂಡದಲ್ಲಿ ಕುಳಿತಿದ್ದರು. ಶಾಂತಿಲಾಲರು ಗರ್ಗಮುನಿಗಳ ವ್ಯಾನಿನ ಹಿಂಬದಿಯಲ್ಲಿ ಅಡುಗೆ ಮಾಡುತ್ತಿದ್ದುದನ್ನು ನೋಡುತ್ತಿದ್ದರು. ತುಪ್ಪದಲ್ಲಿ ಮಾಡಿದ ಸಾಂಬಾರ ಪದಾರ್ಥಗಳ ಕಂಪನ್ನು ಆಘ್ರಾಣಿಸಿದರು. ಗರ್ಗಮುನಿಗಳನ್ನು ಕರೆದು ಶಾಂತಿಲಾಲನ ಅಡಿಗೆಯಲ್ಲಿ ಒಂದು ಪ್ಲೇಟಿನಷ್ಟನ್ನು ಸಿದ್ಧವಾದ ಅನಂತರ ತಂದುಕೊಡುವಂತೆ ಕೇಳಿದರು. ಸ್ವಲ್ಪ ಹೊತ್ತಿನಲ್ಲೇ ಪ್ರಭುಪಾದರು ಅನ್ನ, ತೊವೆ, ಪೂರಿ, ಸಬ್ಜಿ ಮತ್ತು ಚಟ್ನಿಯ ಊಟವನ್ನು ಖುಷಿಯಾಗಿ ಉಂಡರು. ಶಾಂತಿಲಾಲ ಸೊಗಸಾಗಿ ಅಡುಗೆ ಮಾಡುತ್ತಾನೆಂದು ಇಸ್ಕಾನ್ನ ಎಲ್ಲಾ ದೇವಾಲಯಗಳ ಭಕ್ತರು ಈ ಕಲೆಯಲ್ಲಿ ನಿಷ್ಣಾತರಾಗಬೇಕೆಂದು ಹೇಳಿದರು. ಮಾಂಸಾಹಾರಿಗಳು ಇಂತಹ ಪ್ರಸಾದವನ್ನು ರುಚಿ ನೋಡಿದರೆ ತಮ್ಮ ಪಾಪದ ಅಭ್ಯಾಸವನ್ನು ಕೈಬಿಡುವುದರಲ್ಲಿ ಸಂಶಯವಿಲ್ಲ ಎಂದರು. ಪ್ರಭುಪಾದರು ಆ ಸಂಜೆ ಹೋಟೆಲಿನ ಕೊಠಡಿಯಲ್ಲಿ ಕುಳಿತಿದ್ದರು. ಅವರ ಪಾದದ ಬಳಿ ಕೆಲವರು ಭಕ್ತರು ಕುಳಿತಿದ್ದರು. ಪ್ರಭುಪಾದರು 1965ರಲ್ಲಿ ಅಮೆರಿಕಗೆ ಹೇಗೆ ಬಂದರೆಂಬುದನ್ನು, ಹಡಗಿನಲ್ಲೇ 2 ಬಾರಿ ಹೃದಯಘಾತವಾಗಿದ್ದುದನ್ನು ನೆನಪಿಸಿಕೊಂಡರು. 3ನೇ ಬಾರಿ ಹೃದಯಘಾತವಾದರೆ ಸಾಯಲೇಬೇಕು ಎನ್ನುತ್ತಾರೆ. ನನಗೆ ಹಡಗಿನಲ್ಲಿ 2 ಬಾರಿ ಹೃದಯಘಾತವಾಗಿತ್ತು. ನ್ಯೂಯಾರ್ಕ್ನಲ್ಲಿ 3ನೇಯದು. ಲಕ್ವಾ ಬಡಿದಿತ್ತು. ಎಡಭಾಗಕ್ಕೆ ಪಾರ್ಶ್ವವಾಯು ಆಗಿತ್ತು. ಹೇಗೆ ಉಳಿದುಕೊಂಡೆನೋ ಗೊತ್ತಿಲ್ಲ. ಹಡಗಿನ ಕಪ್ತಾನನ ಹೆಂಡತಿ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿದ್ದಳು. ಆಕೆ ಹೇಳಿದರು, ಸ್ವಾಮೀಜಿ, ನೀವು 70ನೇ ವರ್ಷವನ್ನು ದಾಟಿದರಾದರೆ 100 ವರ್ಷ ಬದುಕಿರುತ್ತೀರಿ. ಶ್ರೀಲ ಪ್ರಭುಪಾದರು ಶಿಷ್ಯರು ಎಲ್ಲಾ ನಕ್ಕರು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಎಸ್, ಶ್ರೀಲ ಪ್ರಭುಪಾದ್ಗೆ ಜೈ. ಇವತ್ತು ಯಾರು ಓದ್ಲಿಲ್ಲ ಅವರು ನಾಳೆ ಮೊದಲಿಗೆ ಓದಿ, ನಂತರ ಇವತ್ತು ಓದಿದವರು ಓದ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿ ಗೌರ ಗೋವಿಂದ ಮಹಾರಾಜರು ಏನ್ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳ ಜನ್ಮ ದಿನೋತ್ಸವ, ಅದು ಫೆಬ್ರವರಿ 2ರಂದು ಹೊಸ ದೇವಾಲಯದ ಶಿಲಾನ್ಯಾಸ ಸಮಾರಂಭ ಇದೆ ಅಂತೇಳಿ. ಸೊ ಪ್ರಭುಪಾದರು ಅಲ್ಲಿವರೆಗೆ ಇರ್ತೇನೆ ಅಂತ ಹೇಳ್ತಾರೆ, ನಂತರ ಹೋಗುದಾಗಿದೆ. ಅಂದ್ರೆ ಇಲ್ಲಿ ಅವರು ಭುವನೇಶ್ವರಕ್ಕೆ ತೆರಳಿರ್ತಾರೆ ಅಲ್ವಾ. ಸೊ ಅಲ್ಲಿಂದ ಶ್ರೀಲ ಪ್ರಭುಪಾದರ ಆರೋಗ್ಯ ಕ್ಷೀಣಿಸುತ್ತಿದ್ದರಿಂದ ಅವರು ಕರಿದ ಪದಾರ್ಥಗಳನ್ನು ತಿನ್ನುವಂತಿರ್ಲಿಲ್ಲ. ಭುವನೇಶ್ವರದ ನಿಷ್ಣಾತ ಅಡುಗೆಯವರಾದ ಪಾಲಿಕಾ ದೇವಿದಾಸಿ ಮತ್ತು ಶ್ರುತಿರೂಪ ದೇವಿದಾಸಿ ಇವರುಗಳು ತುಪ್ಪವನ್ನೇ ಸೋಕಿಸದೆ ಸತ್ವಯುತವಾದ ರುಚಿಕರವಾದ ಅಡುಗೆಯನ್ನು ತಯಾರಿಸುತ್ತಿದ್ದರು. ಸೊ ಈ ಹಿಂದಿನ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ, ಅಂದ್ರೆ ಪ್ರಭುಪಾದರ ಆರೋಗ್ಯ ಕ್ಷೀಣಿಸ್ತಾ ಇತ್ತು. ಸೊ ಈ ಕರಿದ ಪದಾರ್ಥಗಳನ್ನು ತಿನ್ನುವಂತು. ಆಕ್ಚುಲಿ ಈ ಕರಿದ ಪದಾರ್ಥಗಳು ಹೇಗೆ ಅಂದ್ರೆ, ಅದು
ಊಟವನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಒಂಥರ ಕರಿದ ಪದಾರ್ಥ ಇದ್ರೆ ಒಳ್ಳೇದಾಗ್ತದೆ. ಸೊ ಈಗ ಅವರಿಗೆ ಕರಿದ ಪದಾರ್ಥಗಳನ್ನು ತಿನ್ನುವಂತಿರ್ಲಿಲ್ಲ. ಸೊ ಅಲ್ಲಿ ಆ ಭುವನೇಶ್ವರದಲ್ಲಿ ಯಾರಿದ್ರು ನಿಷ್ಣಾತ ಅಡುಗೆಯವರಿದ್ರು. ಅವರು ಹೇಗೆ ಅಡುಗೆ ಮಾಡ್ತಾ ಇದ್ರು, ತುಪ್ಪವನ್ನು ಕೂಡ ಸೋಕಿಸದೆ ಅಡುಗೆ ಸತ್ವಯುತವಾದ ರುಚಿಕರವಾದ ಅಡುಗೆಯನ್ನು ತಯಾರಿಸ್ತಿದ್ರು. ಆದ್ರೂ ಕೆಲವು ನಿರ್ದಿಷ್ಟ ಕರಿದ ಪದಾರ್ಥಗಳನ್ನು ಬೇಡಿ ತೆಗೆದುಕೊಳ್ಳುತ್ತಿದ್ದರು. ಆಮೇಲೆ ಅದು ಸರಿ ಹೋಗಲಿಲ್ಲವೆನ್ನುತ್ತಿದ್ದರು. ರಾಮೇಶ್ವರ ಸ್ವಾಮಿ, ಗರ್ಗಮುನಿ ಸ್ವಾಮಿ ಮತ್ತು ಭವಾನಂದ ಗೋಸ್ವಾಮಿಗಳು ಶ್ರೀಲ ಪ್ರಭುಪಾದರ ಹಟ್ಟಿಯಲ್ಲಿ ಕುಳಿತು ಡಿಪ್ರೋಗ್ರಾಮಿಂಗ್ ಕೇಸ್ಗಳ ಬಗೆಗೆ ಮಾತನಾಡುತ್ತಿದ್ರು. ಇಸ್ಕಾನ್ನ ಈ ಶತ್ರುಗಳು ಎಂತಹ ಉಗ್ರವಾದಿಗಳೆಂದರೆ ಶ್ರೀಲ ಪ್ರಭುಪಾದರು ಅಮೆರಿಕಗೆ ಹೋಗುವುದು ಅಪಾಯಕಾರಿ ಎಂದು ಅವರು ಹೇಳುತ್ತಿದ್ದರು. ಆಗ ಶ್ರೀಲ ಪ್ರಭುಪಾದರು ಏನ್ ಮಾಡ್ತಾರೆ, ಅವರು ಅಡ್ಡ ಬಂದು ಉಪಾಯವಾಗಿ ಮಾತಿನ ದಿಕ್ಕನ್ನು ಬದಲಾಯಿಸ್ತಾರೆ. ನಮ್ಮ ಸದ್ಯದ ಸಮಸ್ಯೆ ನನ್ನ ಅನಾರೋಗ್ಯದ್ದು. ನನಗೆ ಆಹಾರ ಜೀರ್ಣವಾಗುತ್ತಿಲ್ಲ, ಆದ್ದರಿಂದ ಕೈಕಾಲುಗಳು ಬಾತುಕೊಂಡಿವೆ ಎಂದರು. ಕೆಲವು ಸಲ ಏನಾಗ್ತದೆ, ಈ ವಿರೋಧಗಳು ಎಲ್ಲ ಬರ್ತಾ ಇರ್ತವೆ, ಆದ್ರೆ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬಾರ್ದು ಅಂತೇಳಿ ಇಲ್ಲಿ ನಾವು ತಿಳಿಬಹುದು ಅಲ್ವಾ. ಪ್ರಭುಪಾದರು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು, ಅವ್ರು ಹೇಳಿದ್ರು ಈ ಅನಾರೋಗ್ಯದ ಬಗ್ಗೆ ಹೇಳ್ತಾ ಇದ್ರು. ರಾಮೇಶ್ವರರು ಕೇಳಿದರು, ಅದು ನಿಮ್ಮ ಅನುವಾದ ಕಾರ್ಯಕ್ಕೆ ಅಡ್ಡಿ ಮಾಡ್ತದೆ. ಆಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ಅನುವಾದ ಕಾರ್ಯ ನಡೀತದೆ. ಯಾಕೆಂದ್ರೆ ಅವ್ರೀಗ ಈ 9ನೇ ಸ್ಕಂದದ 24ನೇ ಅಧ್ಯಾಯವನ್ನು ಅನುವಾದ ಮಾಡ್ತಾ ಇದ್ರು. ನಿಮಗೆ ವೈದ್ಯರೆಂದರೆ ಬಹಳ ಕೀಳು ಅಭಿಪ್ರಾಯ ಇದೆ ಎಂದು ನಮ್ಗೆಲ್ಲ ಗೊತ್ತು, ರಾಮೇಶ್ವರ ಸ್ವಾಮಿ ಹೇಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ವೈದ್ಯರ ಸಹವಾಸವಿಲ್ಲದೆ ಸಾಯ್ಬೇಕು ಅಂತೇಳಿ ನಾನು ಬಯಸ್ತೇನೆ. ನನಗೆ ಸಖತ್ ಕಾಯಿಲೆ ಆದಾಗ ಕೂಡ ವೈದ್ಯರನ್ನು ಕರೆಸುವುದು ಬೇಡ. ಹರೇ ಕೃಷ್ಣ ಕೀರ್ತನ್ ಮಾಡಿ, ಗೊಂದಲಕ್ಕೆ ಒಳಗಾಗಬೇಡಿ. ಪ್ರತಿಯೊಬ್ಬರು ಸಾಯಲೇಬೇಕು. ನಾವು ವೈದ್ಯರಿಲ್ಲದೆ ನೆಮ್ಮದಿಯಿಂದ ಸಾಯೋಣ. ಆಕ್ಚುಲಿ ಇದರಿಂದ ನಾವು ಏನ್ ತಿಳಿಬಹುದು ಅಂತ ಹೇಳಿದ್ರೆ, ನಾವು ಈಗ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗೆ ವೈದ್ಯರ ಬಳಿಗೆ ಹೋದಾಗ ಏನಾಗ್ತದೆ, ಕೆಲವೊಮ್ಮೆ ಅವರಿಗೆ ನಮ್ಮ ರೋಗ ಏನು ಅಂತೇಳಿ ತಿಳಿಯೋದಿಲ್ಲ ಅಲ್ಲ. ಯಾವುದೋ ಒಂದು ಮೆಡಿಸಿನ್ ತಗೊಳ್ತೇವೆ. ಆದ್ರೆ ಕೆಲವೊಂದು ಸಲ ಅದು ತೀವ್ರ ಮಟ್ಟಕ್ಕೆ ಹೋದಾಗ ನಮ್ಗೆ ವೈದ್ಯರ ಒಂದು ಸಹಾಯ ಬೇಕಾಗ್ತದೆ. ಯಾಕಂದ್ರೆ ಆ ವೈದ್ಯರ ಬಳಿ ಹೋಗ್ಲಿಲ್ಲ ಅಂದ್ರೆ ಅದು ಹೆಚ್ಚು ಏನ್ ಹೇಳ್ತಾರೆ, ಅನಾರೋಗ್ಯ ಉಲ್ಬಣಿಸುತ್ತದೆ. ಹಾಗೆ ಈ ಔಷಧ, ಸೂಜಿ ಮದ್ದು ಹೆಚ್ಚಾಗಿ ಪ್ರಭುಪಾದರು ಆಯುರ್ವೇದ ಈ ಒಂದು ಔಷಧಿಗೆ ಒತ್ತನ್ನು ಕೊಡ್ತಾರೆ. ಯಾಕೆಂದ್ರೆ ಅದು ಹಿಂದಿನಿಂದಲೂ ಕೂಡ ಅದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಆಯುರ್ವೇದದಲ್ಲಿ ಏನು ನಮ್ಗೆ ತಗೊಂಡ್ರೆ ಯಾವುದೇ ದೋಷಗಳಿಲ್ಲ ಅಂತ ಹೇಳಿ. ಈಗ ನೀವು ಭಕ್ತರನ್ನು ನೋಡಿದ್ರೆ ಅವ್ರು ಹೆಚ್ಚಾಗಿ ಆಯುರ್ವೇದವನ್ನೇ ಸೇವಿಸುವಂಥದ್ದು ಹೀಗೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಹರೇ ಕೃಷ್ಣ ಕೀರ್ತನವನ್ನು ಮಾಡಿ, ಯಾವುದೇ ವೈದ್ಯರನ್ನು ಕರೆಸೋದು ಬೇಡ ಅಂತೇಳಿ, ಏನು ಗೊಂದಲಕ್ಕೆ ಒಳಗಾಗ್ಬೇಡಿ. ಯಾಕಂದ್ರೆ ಭಗವಂತ ಕಾಪಾಡ್ತಾನೆ, ಗೊಂದಲಕ್ಕೆ ಒಳಗಾಗ್ಬೇಡಿ. ಪ್ರತಿಯೊಬ್ಬರು ಸಾಯಲೇಬೇಕು. ನಾವು ವೈದ್ಯರಿಲ್ಲದೆ ನೆಮ್ಮದಿಯಿಂದ ಸಾಯೋಣ. ಈ ಔಷಧ, ಸೂಜಿ ಮದ್ದು, ಪಥ್ಯಗಳು, ಇದು ಅದು ಸುಮ್ಮನೆ ಹರೇ ಕೃಷ್ಣ, ಕೃಷ್ಣನನ್ನು ಆಶ್ರಯಿಸಿ. ನಾರ್ತಸ್ಯ ಜಾಗದಂ ಉದನ್ವತಿ, ಅದು ಪ್ರಹ್ಲಾದ ಮಹಾರಾಜರ ಶ್ಲೋಕ. 7ನೇ ಸ್ಕಂದದಲ್ಲಿ ಶ್ಲೋಕವನ್ನು ಹುಡುಕಿ. ಹರೀಶ್ ಅವರಿಗಳು ಪ್ರಭುಪಾದರ ಪುಸ್ತಕದ ಬೀರುವಿನಲ್ಲಿ ಭಾಗವತದ 7ಮ ಸ್ಕಂದ 2ನೇ ಸಂಪುಟವನ್ನು ಹುಡುಕಿದರು. ಸೊ ಈ ಶ್ರೀಮದ್ ಭಾಗವತಂ 7ನೇ ಸ್ಕಂದದಲ್ಲಿ ಇದೆ. ಏನಂತೇಳಿ, ಹರೇ ಕೃಷ್ಣ ಎನ್ನಿ, ಕೃಷ್ಣನನ್ನು ಆಶ್ರಯಿಸಿ ಅಂತ ಪ್ರಹ್ಲಾದ ಮಹಾರಾಜರು ಹೇಳಿದ್ದಾರೆ. ಪ್ರಹ್ಲಾದ ಮಹಾರಾಜರ ಶ್ಲೋಕ. ಸೊ ಹಾಗೆ ಹರೀಶ್ ಅವರಿಗಳು ಆ ಪುಸ್ತಕವನ್ನು ಹುಡುಕಿ ತೆಗಿತಾರೆ. ಅವರಿಗೆ ಆ ಶ್ಲೋಕ ಸಿಗ್ತದೆ. ಸೊ ಗಟ್ಟಿಯಾಗಿ ಓದ್ತಾರೆ. ನೃಸಿಂಹ ದೇವನೇ, ಪರಮಪ್ರಭುವೇ, ದೇಹಾತ್ಮ ಕಲ್ಪನೆಯಿಂದಾಗಿ ನಿನ್ನ ನಿರ್ಲಕ್ಷ್ಯ ಅವಜ್ಞೆಗಳಿಗೆ ಒಳಗಾಗಿರುವ ಬದ್ಧ ಜೀವಿಗಳು ಆತ್ಮ ಕಲ್ಯಾಣಕ್ಕಾಗಿ ಏನೂ ಮಾಡಲಾರರು. ಅವರು ಪಡೆದುಕೊಳ್ಳುವ ಪರಿಹಾರಗಳೆಲ್ಲ ತತ್ಕಾಲಕ್ಕೆ ಪ್ರಯೋಜನಕಾರಿಯಾಗಿ ಕಂಡುಬಂದರೂ ಖಂಡಿತ ಶಾಶ್ವತವಾದವುಗಳಾಗಿವೆ. ಉದಾಹರಣೆಗೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಾಪಾಡಲಾರರು. ವೈದ್ಯರಾಗಲಿ ಔಷಧಗಳಾಗಲಿ ರೋಗಿಯನ್ನು ಯಾತನಾ ಮುಕ್ತರನ್ನಾಗಿ ಮಾಡಲಾರರು. ಸಮುದ್ರದಲ್ಲಿ ಮುಳುಗುತ್ತಿರುವವನನ್ನು ದೋಣಿ ರಕ್ಷಿಸಲಾರದು. ಸೊ ಇಲ್ಲಿ ನರಸಿಂಹದೇವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ಕೇಳಿರ್ಬೋದಲ್ಲ, ಈಗ ನಮ್ಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ನರಸಿಂಹ ಕವಚವನ್ನು ಓದ್ತಾರೆ, ಕೇಳಿದ್ದೀರಿ? ನರಸಿಂಹ ಕವಚ. ಹಾಗೆ ನರಸಿಂಹದೇವನಿಗೆ ಈ ಆಧ್ಯಾತ್ಮದಲ್ಲಿ ಮುಂದುವರಿಯುವುದಕ್ಕೆ, ಅನಾರೋಗ್ಯದ ಸಮಸ್ಯೆಗೆ, ಇದಕ್ಕೆಲ್ಲ ನರಸಿಂಹದೇವನನ್ನು ಪ್ರಾರ್ಥಿಸುತ್ತೆ.
ಈಗ ಭಗವಂತನನ್ನು ನಾವು ಮರೆಯುವುದು ಯಾವಾಗ ಅಂತ ಹೇಳಿದ್ರೆ, ಈ ಭೌತಿಕದಲ್ಲಿ ತುಂಬಾ ನಾವು ಅದರಲ್ಲಿ ಮುಳುಗಿ ಹೋದ್ರೆ ಭಗವಂತನನ್ನು ಮರಿತೇವೆ. ಅದಕ್ಕೆ ಒಂದು ವಿಸ್ಮೃತಿ, ಆ ವಿಸ್ಮೃತಿಯಿಂದಾಗಿ ನಮಗೆ ಸಮಸ್ಯೆಗಳು ಬರ್ತದೆ. ಸೊ ಭಗವಂತನನ್ನು ಸದಾ ಸ್ಮರಿಸುವಂಥದ್ದು. ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ಭಗವಂತ ಅಂದ್ರೆ ಯಾರು, ಭಗವಂತನ ಬಗ್ಗೆ ಹೇಗೆ ನಾವು ಸ್ಮರಿಸುವಂಥದ್ದು, ಕೀರ್ತನ ಮೂಲಕ, ಭಜನ್ ಮಾಡುವ ಮೂಲಕ, ಈ ಭಾಗವತಂ, ಭಗವದ್ಗೀತೆ, ಪ್ರಭುಪಾದರ ಈ ಪುಸ್ತಕಗಳು, ಭಾವಾರ್ಥಗಳನ್ನು ಓದುವುದರ ಮೂಲಕ ಭಕ್ತರು ಹೇಗೆ ಭಗವಂತನನ್ನು ಗುಣಗಾನ ಮಾಡಿದ್ದಾರೆ, ಭಗವಂತನ ಭಕ್ತರ ಗುಣಗಾನ, ಇದನ್ನೆಲ್ಲ ನಾವು ತಿಳಿತೇವೆ. ಯಾಕೆ ನಾವು ತಿಳಿತಾ ಹೋಗ್ಬೇಕು ಅಂತ ಹೇಳಿದ್ರೆ, ನಮಗೆ ಆಗ ಭಗವಂತನ ಒಂದು ಸ್ಮರಣೆ ಸದಾ ಇರ್ತದೆ. ಇಲ್ಲದಿದ್ರೆ ಏನಾಗುತ್ತೆ, ನಾವು ಭಗವಂತನನ್ನು ಮರಿತೇವೆ. ಭಗವಂತನನ್ನು ಮರಿಬಾರ್ದು, ಯಾಕಂದ್ರೆ ಎಲ್ಲವೂ ಕೊಟ್ಟಿದ್ದು ಭಗವಂತ. ಅದು ನಮಗೆ ತಿಳಿದದ್ದು ಹೇಗೆ, ಕೃಷ್ಣ ಪ್ರಜ್ಞೆಗೆ ಬಂದ ನಂತರ. ಹಾಗೆ ಸೊ ಇಲ್ಲಿ ಹೇಳ್ತಾರೆ, ಅವಜ್ಞೆಗಳಿಗೆ ಒಳಗಾಗಿರುವ ಬದ್ಧ ಜೀವಿಗಳು ಆತ್ಮ ಕಲ್ಯಾಣಕ್ಕಾಗಿ ಏನು ಮಾಡಲಾರರು. ಯಾಕೆಂದ್ರೆ ಅವರಿಗೆ ಗೊತ್ತೇ ಇಲ್ಲ ಅದು. ಆತ್ಮತತ್ವಹೀನ, ಭಾಗವತಮಲ್ಲಿ ಹೇಳ್ತಾರೆ 2ನೇ ಸ್ಕಂದದಲ್ಲಿ. ಆತ್ಮತತ್ವಹೀನರಾದವರಿಗೆ ಏನ್ ಮಾಡ್ಲಿಕ್ಕೆ ಅವರಿಗೆ ಗೊತ್ತಿರೋದು, ಹಗಲಿನಲ್ಲಿ ಸಂಪಾದನೆ, ಮತ್ತೆ ಕುಟುಂಬ ನಿರ್ವಹಣೆ, ರಾತ್ರಿಯಲ್ಲಿ ನಿದ್ರೆ, ಲೈಂಗಿಕ ಯೋಗ. ಇದಕ್ಕಾಗಿ ಅವರ ಸಮಯವು ವ್ಯರ್ಥವಾಗ್ತಾ ಇರ್ತದೆ. ಅವರಿಗೆ ಆತ್ಮ ಕಲ್ಯಾಣದ ಬಗ್ಗೆ ಗೊತ್ತಿಲ್ಲ. ಅವರು ಪಡೆದುಕೊಳ್ಳುವ ಪರಿಹಾರಗಳೆಲ್ಲ ತತ್ಕಾಲಕ್ಕೆ ಪ್ರಯೋಜನಕಾರಿಯಾಗಿ ಕಂಡು ಬಂದರೂ ಖಂಡಿತ ಅಶಾಶ್ವತವಾದವುಗಳಾಗಿವೆ. ಯಾವುದೇ ಒಂದು ಪರಿಹಾರ ಕಂಡುಕೊಂಡ್ರೆ ಅದು ಟೆಂಪರರಿ ಆಗಿರ್ತದೆ, ಆದ್ರೆ ಅದು ಟೆಂಪರರಿ ಯಾವಾಗಲೂ ಪರ್ಮನೆಂಟ್ ಆಗಿರೋದಿಲ್ಲ. ತತ್ಕಾಲಕ್ಕೆ ಅದು ಪ್ರಯೋಜನಕಾರಿ ಅಂತ ಅನ್ಸುತ್ತೆ, ಯೂಸ್ಫುಲ್ ಅಂತ ಅನ್ಸಿದ್ರು ಕೂಡ ಅದು ಅಶಾಶ್ವತವಾದವುಗಳಾಗಿದೆ. ಯಾವುದು ಕೂಡ ಶಾಶ್ವತವಾದವುಗಳಲ್ಲ. ಹೇಗೆ ತಂದೆ ತಾಯಿಗಳು ಮಕ್ಕಳನ್ನು ಕಾಪಾಡಲಾರರು. ಈಗ ನಮ್ಮ ಒಂದು ಪರಿಚಯದವರು ಆಗ ಆಕ್ಚುಲಿ ಇಂಜಿನಿಯರಿಂಗ್ ಮುಗಿಸಿ ಇನ್ನೇನು ಕೆಲಸಕ್ಕೆ ಸೇರ್ಬೇಕು ಅನ್ನೋಷ್ಟರಲ್ಲಿ ಈ ಸಮುದ್ರದಲ್ಲಿ ಫ್ರೆಂಡ್ಸ್ ಜೊತೆ ಆಡ್ಲಿಕ್ಕೆ ಹೋದಾಗ ಮುಳುಗಿ ಹೋದ್ರು. ಹೇಗೆ ಆಗ್ಬೋದು? ಅದಕ್ಕೆ ಹೇಳ್ತಾರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಾಪಾಡಲಾರರು, ವೈದ್ಯರಾಗಲಿ ಔಷಧಗಳಾಗಲಿ ರೋಗಿಯನ್ನು ಯಾತನಾ ಮುಕ್ತರನ್ನಾಗಿ ಮಾಡಲಾರರು. ನಿಮ್ಗೆ ಅಲೆಕ್ಸಾಂಡರ್ ಕತೆ ಗೊತ್ತಿದೆ. ಅಲೆಕ್ಸಾಂಡರ್ ಹೇಳ್ತಾನೆ, ನನ್ನ ಡೆಡ್ ಬಾಡಿಯನ್ನು ಕೊಂಡೋಗುವಾಗ ನನ್ನ ಕೈಯನ್ನು ಹೊರಗೆ ಇಡಿ ಅಂತ. ಡೆಡ್ ಬಾಡಿ ಕೊಂಡೋಗುವಾಗ ಯಾಕೆಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಈ ವೈದ್ಯರಾಗಲಿ ಅಥವಾ ಐಶ್ವರ್ಯವಾಗಲಿ ಯಾರು ಕೂಡ ನನ್ನನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ, ಈ ಸಾವಿನಿಂದ ರಕ್ಷಿಸೋದಕ್ಕೆ ಆಗೋದಿಲ್ಲ. ಸಾವು ಬಂದಾಗ ನಾವು ಸಿದ್ಧರಾಗ್ಲೇಬೇಕು ಅಂತ ಹೇಳಿ. ಹಾಗೆ ಸಮುದ್ರದಲ್ಲಿ ಮುಳುಗುತ್ತಿರುವವನನ್ನು ದೋಣಿ ರಕ್ಷಿಸಲಾರದು ಹೇಳ್ತಾರಲ್ಲ, ರಾಕೆ ಕೃಷ್ಣ ಮಾರೆಗಿ ಮಾರೆ ಕೃಷ್ಣ. ಅಂದ್ರೆ ಕೃಷ್ಣ ಯಾರನ್ನು ರಕ್ಷಿಸ್ಬೇಕು ಅಂತ ಇರುತ್ತೆ ಅವನು ರಕ್ಷಿಸ್ತಾನೆ. ಕೃಷ್ಣ ಯಾರನ್ನು ಕೊಲ್ಬೇಕು ಅಂತ ಇರ್ತಾನೆ ಅವನನ್ನ ಕೊಲ್ತಾನೆ, ಅವನನ್ನ ರಕ್ಷಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಇವೆಲ್ಲ ವಾಸ್ತವ ಸಂಗತಿಗಳು ಎಂದು ಪ್ರಭುಪಾದರು ಹೇಳಿದರು. ಇದೆಲ್ಲವೂ ಕೂಡ ವಾಸ್ತವ ಸಂಗತಿಗಳು. ಅದು ಕೊನೆಗೆ ಹಾಗೆ ಗರ್ಗಮುನಿ ಸ್ವಾಮಿಗಳೆಂದರು. ಈಗ ನಿಮ್ಗೆ ಗರ್ಗಮುನಿ ಸ್ವಾಮಿ ಅಂತ ಯಾರು ಅಂತ ಹೇಳಿದ್ ಗೊತ್ತಾಯ್ತು ಅಲ್ವಾ? ಯಾರು ಗರ್ಗಮುನಿ ಸ್ವಾಮಿ? ಜಯಪತಾಕ ಸ್ವಾಮಿ ಗುರು ಮಹಾರಾಜರಿಗೆ ಮೊದಲ ಪುಸ್ತಕ ಕೊಟ್ಟವ್ರು, ಭಾಗವತ ಮೊದಲನೇ ಸ್ಕಂದ ಪುಸ್ತಕ ಕೊಡುವಂತದವ್ರು. ಹಾಗೆ ಓಕೆ, ಗರ್ಗಮುನಿ ಸ್ವಾಮಿಗಳೆಂದರು, ಆದರೆ ನಾವು ನಿಮಗೆ ತಾತ್ಕಾಲಿಕ ಉಪಶಮನ ಕೊಡಬಹುದೇನೋ, ಏಕೆಂದರೆ ನೀವು ಕಾಯಿಲೆಯಿಂದ ನರಳುವಾಗ ನಮಗನಿಸುತ್ತದೆ. ಹೌದು, ಪ್ರಭುಪಾದರು ಒಪ್ಪಿದರು, ಆದರೆ ತೀವ್ರ ಚಿಕಿತ್ಸೆಗೆ ಒಪ್ಪಬಾರದು. ಔಷಧ ತೆಗೆದುಕೊಳ್ಳದಿರುವುದೇ ಒಳ್ಳೆಯದು. ಹರೇ ಕೃಷ್ಣ ಎಂದು ಸಂಕೀರ್ತನ ಮಾಡುವುದೇ ಒಳ್ಳೆಯದು. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಈಗ ನಮ್ಮದು ಈಗ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರಲ್ಲ, ಅನುಭವ. ಕೆಲವು ಸಲ ಏನಾಗ್ತದೆ, ವೈದ್ಯರು ಹೇಳೋದು ಕರೆಕ್ಟ್, ಅವ್ರು ಹೇಳಿದ ರೀತಿಯಲ್ಲಿಯೇ ನಾವು ಔಷಧವನ್ನ ಸ್ವೀಕರಿಸ್ಬೇಕು. ಕೆಲವು ಸಮಯ ಏನಾಗ್ತದೆ ಅಂದ್ರೆ, ಈಗ ಈ ನೋವು ನಿವಾರಕಗಳೆಲ್ಲ ತಗೊಳ್ತೇವಲ್ಲ, ಆಗ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಅವ್ರು ಹೇಳಿದ ರೀತಿಯಲ್ಲೇ ನಾವು 3 ಹೊತ್ತು ತಗೊಳ್ಳಿಕ್ಕೆ ಹೋದ್ರೆ ಮತ್ತೆ ನಮಗೆ ಇನ್ನೊಂದು ಸಮಸ್ಯೆ ಬರ್ತದೆ, ಇದು ಅನುಭವಕ್ಕೆ ಬರ್ತದೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಯಾವುದಕ್ಕೂ ಕೂಡ ನಾವು ಅದಕ್ಕೆ ತೀವ್ರವಾಗಿ ಅಂಟಿಕೊಳ್ಬಾರ್ದು, ಅಂದ್ರೆ ತೀವ್ರ ಚಿಕಿತ್ಸೆಗೆ ಒಪ್ಪಬಾರದು. ಔಷಧ ತೆಗೆದುಕೊಳ್ಳದಿರುವುದೇ ಒಳ್ಳೆಯದು. ನೀವೀಗ ಒಂದು ಏನಂತಾರೆ, ಏಜ್ ಆಗಿರೋರು ನೋಡಿದ್ರೆ ಅವ್ರ ಔಷಧ ತೆಗೆದುಕೊಳ್ಳೋದೇ ಇಲ್ಲ, ಅಷ್ಟು ಹೆದರ್ತಾರೆ ಔಷಧ ತೆಗೆದುಕೊಳ್ಳೋದಕ್ಕೆ. ಬಹಳ ಕಷ್ಟ. ಅವ್ರು ಹೇಳ್ತಾರೆ, ಅವ್ರದೇ ಒಂದು ತತ್ವ ಹೇಳ್ತಾರೆ, ಇಲ್ಲ ಔಷಧ ತಗೊಳ್ಳದಿದ್ರು ಕೂಡ ನಾನು ಆರೋಗ್ಯವಾಗಿರ್ತೇನೆ, ತಗೊಂಡ್ರೆ ನನಗೆ ಸಮಸ್ಯೆ ಬರ್ತದೆ ಅಂತೇಳಿ. ಹರೇ ಕೃಷ್ಣ ಎಂದು ಸಂಕೀರ್ತನ ಮಾಡುವುದೇ ಒಳ್ಳೆಯದು. ಸೊ ಯಾವಾಗ ನಾವು
ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇವೆ. ಈಗ ನಿಮ್ಗೆ ಗೊತ್ತಿದಲ್ಲ, ಭವ ರೋಗ ಎಲ್ಲವೂ ಗುಣ ಆಗ್ತದೆ. ಏನು ನಮ್ಗೆ ಆಕ್ಚುಲಿ ರೋಗ ಬರೋದೇ ಯಾಕೆ ಅಂತ ಹೇಳಿದ್ರೆ, ನಾವ್ ಈ ಸಂಸಾರದಲ್ಲಿ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ. ಹಾಗಾಗಿ ನಮ್ಗೆ ಈ ರೋಗ ರುಜಿನಗಳು ಎಲ್ಲವೂ ಬರ್ತಾ ಇರ್ತದೆ. ಯಾಕೆಂದ್ರೆ ಯಾವಾಗ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ, ಆಗ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಸೊ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪಿಸ್ಬೇಕು. ಅಂದ್ರೆ ಆತ್ಮ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ಬೇಕು. ಹಾಗೆ ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು ಹರೇ ಕೃಷ್ಣ ಎಂದು ಸಂಕೀರ್ತನ ಮಾಡುವುದೇ ಒಳ್ಳೆಯದು. ಈಗ ನಿಮ್ಗೇನೆ ಅದ್ರ ಅನುಭವ ಆಗ್ತಿದೆ ಅಲ್ಲ, ಕಳೆದ 4-5 ವರ್ಷಗಳಿಂದ ಹರೇ ಕೃಷ್ಣ ಮಹಾಮಂತ್ರನ ಜಪಿಸೋದ್ರಿಂದ ಏನು ಒಂದು ಲಾಭ ಆಗ್ತಾ ಇದೆ, ಇಷ್ಟೋ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಆದ್ರೆ ನಾವು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ ಮಹಾಮಂತ್ರನ ಜಪಿಸೋದಲ್ಲ. ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪಿಸೋದು ಯಾಕೆ ಅಂತ ಹೇಳಿದ್ರೆ ಭಗವಂತನ ಒಂದು ಸೇವೆ ಮಾಡುವಂಥದ್ದು, ಭಗವಂತನ ಸೇವೆ. ಸೊ ಭಕ್ತಿಯಿಂದ ಪ್ರೀತಿಯಿಂದ ಸೇವೆಯನ್ನು ಮಾಡುವಂಥದ್ದು. ಹರೇ ಕೃಷ್ಣವನ್ನು ಜಪಿಸೋದು ಯಾವುದೇ ಎಕ್ಸ್ಪೆಕ್ಟೇಷನ್ ಇರದೆ, ಹೇಗೆ ಪ್ರಹ್ಲಾದ ಮಹಾರಾಜ ಯಾವುದೇ ಎಕ್ಸ್ಪೆಕ್ಟೇಷನ್ ಇರದೆ ಹರಿನಾಮ ಒಂದು ಸದಾ ಚಿಂತನೆ ಮಾಡ್ತಾ ಇರ್ತಾನೆ, ಹರಿನಾಮ ಸ್ಮರಣೆಯನ್ನು ಮಾಡ್ತಾನೆ. ಹೇಗೆ ನಾರದ ಮಹರ್ಷಿಗಳು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಕೀರ್ತನೆಯನ್ನು ಮಾಡ್ತಾರೆ, ಅದೇ ರೀತಿಯಾಗಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಹಾಗೆ ಭವಾನಂದರು ಹೇಳಿದರು, ಶ್ರೀಲ ಪ್ರಭುಪಾದರೆ, ಹಿಂದೆ ನಿಮ್ಮ ಆರೋಗ್ಯ ನೆಟ್ಟಗಿಲ್ಲದಿದ್ದಾಗ ಜಗತ್ತಿನ ಎಲ್ಲಾ ದೇವಾಲಯಗಳಲ್ಲೂ ಹರೇ ಕೃಷ್ಣ ಸಂಕೀರ್ತನ ನಡೆಸಲಾಗಿತ್ತು. ಒಂದು ವಿಶೇಷ ಕೀರ್ತನೆಯ ಅನುಬಂಧ. ಈಗಲೂ ಅದನ್ನು ಮಾಡಬಹುದೇನೋ? ಅಂದ್ರೆ ಈಗ ಅವರಿಗೆ ತೀವ್ರವಾದ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಎಲ್ಲಾ ದೇವಾಲಯಗಳಲ್ಲಿ ರಾತ್ರಿ ಎಲ್ಲಾ ಭಕ್ತರು ಕೂತ್ಕೊಂಡು ಹರೇ ಕೃಷ್ಣ ಕೀರ್ತನವನ್ನು ಮಾಡ್ತಾರೆ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ. ಸೊ ಅದನ್ನ ಇಲ್ಲಿ ಭವಾನಂದರು ಮತ್ತೆ ನೆನಪು ಮಾಡ್ತಾ ಇದ್ದಾರೆ, ಜ್ಞಾಪಿಸ್ತಾ ಇದ್ದಾರೆ. ಈಗಲೂ ಅದನ್ನು ಮಾಡಬಹುದು ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಬೇಡ, ನನ್ನ ಆರೋಗ್ಯಕ್ಕಾಗಿ ಅಲ್ಲ, ನೀವು ಎಂದಿನ ಕೀರ್ತನ ಮಾಡಿಕೊಂಡು ಹೋಗಿ. ಈಗ ನಿನ್ನೆ ಕೂಡ ಈಗ ಗುರು ಮಹಾರಾಜರ ವ್ಯಾಸ ಪೂಜೆಯ ದಿನ. ಸೊ ಆಗ ಹೆಚ್ಚು ನಾವು ರೌಂಡ್ಸ್, ಹೆಚ್ಚು ಸುತ್ತು, ಯಾವಾಗ್ಲೂ 16 ಸುತ್ತು ಮಾಡ್ತಾ ಇದ್ರೆ ಆ ದಿನಗಳಲ್ಲಿ ನಾವು ಹೆಚ್ಚು ಸುತ್ತನ್ನು ಮಾಡುವಂಥದ್ದು, ರೌಂಡ್ಸ್ ಅನ್ನು ಮಾಡುವಂಥದ್ದು, ಚಾಂಟಿಂಗ್ ಜಪವನ್ನು ಮಾಡುವಂಥದ್ದು. ಇದರಿಂದ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು. ಹೀಗೆ ಎರಡನೇ ಅವಿನ್ಯೋದಲ್ಲಿ ಆದ ಮೊದಲ ಹೃದಯಘಾತ ಬಲುಮಟ್ಟಿಗೆ ಮಾರಣಾಂತಿಕವಾಗಿತ್ತು. ನೀವು ಇದ್ದಿರೆಂದು ಕಾಣುತ್ತದೆ ಅಲ್ಲವೇ? ಪ್ರಭುಪಾದರು ಗರ್ಗಮುನಿಗಳ ಕಡೆಗೆ ತಿರುಗಿದರು. ಅವರಿಬ್ಬರಿಗೂ 1967ರ ಹೃದಯಘಾತದ ನೆನಪು ಮರುಕಳಿಸಿತು. ಒಬ್ಬ ಹೋಮಿಯೋಪತಿ, ಇದು ನಿಮ್ಗೆ ಈ ಹೃದಯಘಾತ ಬಗ್ಗೆ 4ನೇ ಸಂಪುಟದಲ್ಲಿ ನೋಡಿದಿರಿ ಅನ್ಸುತ್ತೆ ಅಲ್ವಾ? ಅಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಒಂದು ಅನುಭವ ಆಯ್ತು ಅಂತ ಹೇಳಿ ತೀವ್ರವಾದ ಒಂದು ನೋವಿಗೆ ಒಳಗಾಗಿದ್ರು. ಒಬ್ಬ ಹೋಮಿಯೋಪತಿ ವೈದ್ಯರು ಒಂದು ವಿಶೇಷ ಔಷಧವನ್ನು ಸೂಚಿಸಿದ್ದಾರೆ ಎಂದು ಹರೀಶ್ ಅವರಿಗಳು ಹೇಳಿದಾಗ ಅದನ್ನು ತೆಗೆದುಕೊಂಡು ನೋಡೋಣ ಎಂದು ಪ್ರಭುಪಾದರು ಒಪ್ಪಿದರು. ನಮ್ಮ ತಂದೆಗೂ ಈ ಬಗೆಯ ಬಾವು ಬರುತ್ತಿತ್ತು. ಆದ್ರೆ ಈಗ ಇಲ್ಲಿ ಇವರು ಗರ್ಗಮುನಿ ಹೇಳ್ತಾರೆ ಏನಂತೇಳಿ, ಅವರ ತಂದೆಗೂ ಕೂಡ ಈ ಒಂದು ಸಿಹಿ ಮೂತ್ರ ವ್ಯಾಧಿ ಇತ್ತು, ಮತ್ತೆ ಶುಗರ್ ಹೇಳ್ತಾರಲ್ಲ, ಈಗ ಡಯಾಬಿಟಿಸ್ ಆ ಒಂದು ವ್ಯಾಧಿ ಇತ್ತು, ಮತ್ತೆ ಅವರು ಇನ್ಸುಲಿನ್ ತಗೊಳ್ತಾ ಇದ್ರು ಅಂತೇಳಿ. ಈಗ ಹೆಚ್ಚಾಗಿ ನಾವು ನೋಡ್ತೇವಲ್ಲ, ಇನ್ಸುಲಿನ್ ತಗೊಳ್ತಾರೆ, ಅಂದ್ರೆ ಅಷ್ಟು ಶುಗರ್ ಡಯಾಬಿಟಿಸ್ ಹೈ ಹೋಗಿರುತ್ತದೆ ಅವ್ರದ್ದು. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಹಾಗೆ ದಿನವೂ ಇನ್ಸುಲಿನ್ ತೆಗೆದುಕೊಳ್ಳುವವರು ತುಂಬಾ ಜನ ಇದ್ದಾರೆ ಅಂತ ಹೇಳಿ. ಅಂದ್ರೆ ಈ ರೀತಿಯಾಗಿ, ಅಂದ್ರೆ ಯಾರು ಇನ್ಸುಲಿನ್ ತಗೊಳ್ಕೊಳ್ತಾರೆ ಅವ್ರದ್ದು ಡಯಾಬಿಟಿಸ್ ಹೈ ಜಾಸ್ತಿ ಆಗಿದೆ ಅಂತೇಳಿ. ಈ ರೀತಿಯಾಗಿ ಪ್ರಭುಪಾದರ ಮುಖ್ಯ ಆರೋಗ್ಯದ ಕಾರ್ಯಕ್ರಮ ಎಂದರೆ ಆಹಾರ ಪಥ್ಯ. ಆದರೆ ಅವರು ಅದರಲ್ಲೂ ಕಟ್ಟುನಿಟ್ಟಿನವರಲ್ಲ. ಶಾಂತಿಲಾಲ್ ಎಂಬ ಭಾರತೀಯ ಅಡುಗೆಯವನು ಭುವನೇಶ್ವರದಲ್ಲಿದ್ದ. ತುಂಬಾ ಸಂಬಾರಗಳನ್ನು, ತುಪ್ಪವನ್ನು ಹಾಕಿ ಗರ್ಗಮುನಿ ಮತ್ತು ಇತರ ಭಕ್ತರಿಗೆ ಅಡುಗೆ ಮಾಡುತ್ತಿದ್ದ. ಒಂದೊಂದು ಸಲ ಶಾಂತಿಲಾಲನ್ನು ಮಾಡಿದ ಅಡುಗೆಯನ್ನು ಪ್ರಭುಪಾದರು ತರಿಸಿಕೊಳ್ಳುತ್ತಿದ್ದರು. ಇದನ್ನು ಕಂಡು ಪ್ರಭುಪಾದರ ಅಡುಗೆಯವರಿಗೂ ಸೇವಕರಿಗೂ ತುಂಬಾ ಕಿರಿಕಿರಿಯಾಗಿತ್ತು. ಆದರೂ ಅವರು ನಿಸ್ಸಹಾಯಕರಾಗಿದ್ದರು. ಗರ್ಗಮುನಿಗಳು ಈಚೆಗೆ ಕಾಯಿಲೆ ಬಿದ್ದಿದ್ದರು. ಪ್ರಭುಪಾದರು ಮೊದಲ ಬಾರಿ ಅವರನ್ನು ಶಾಂತಿಲಾಲನ ಜೊತೆಗೆ ಕಂಡಾಗ, ನಿಮಗೆ ಹುಷಾರಿಲ್ಲ ಎಂದುಕೊಂಡಿದ್ದೆ ಎಂದರು. ಹೌದು, ಗರ್ಗಮುನಿ ಉತ್ತರಿಸಿದರು. ಆದರೂ ನಾನು ತಿನ್ನಬೇಕಲ್ಲ ಶ್ರೀಲ ಪ್ರಭುಪಾದರೆ, ನೀವು ಸರಳ ಆಹಾರ ತೆಗೆದುಕೊಳ್ಳುತ್ತಿದ್ದೀರಿ, ಮಸಾಲೆ ಆಹಾರವನ್ನು ತಿನ್ನುತ್ತಿಲ್ಲವೇ? ಅಂದ್ರೆ ಈ ಪಥ್ಯ ಹೇಳ್ತಾರಲ್ಲ, ಪಥ್ಯ ಅಂತ ಹೇಳ್ತಾರೆ ನಮ್ದ್ರಲ್ಲಿ. ಅಂದ್ರೆ ಕೆಲವು ಆಹಾರವನ್ನು ಕೆಲವು ಕಾಯಿಲೆಗಳಿಗೆ ನಿಷೇಧಿಸಲಾಗ್ತದೆ. ಈಗ ಇಲ್ಲಿ ಪ್ರಭುಪಾದರಿಗೆ ಕರಿದ ತಿಂಡಿಗಳನ್ನೆಲ್ಲ ತಿನ್ಬಾರ್ದು, ಅದು ಆರೋಗ್ಯ ಅನಾರೋಗ್ಯ ಏನಾಗ್ತದೆ, ಅದು ಉಲ್ಬಣಗೊಳ್ಳುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಅವರು ಗರ್ಗಮುನಿಗಳಿಗೆ ಹೇಳ್ತಾರೆ. ಅವರು ಗರ್ಗಮುನಿಗಳು ಕೂಡ ಕಾಯಿಲೆ ಬಿದ್ದಿದ್ರು. ಸೊ ಹೇಗೆ ಆಗ ಗರ್ಗಮುನಿಗಳು ಕೇಳ್ತಾರೆ, ನೀವು ಹೇಗೆ ಈ ಒಂದು ಸರಳ ಆಹಾರ ತೆಗೆದುಕೊಳ್ತೀರಾ, ಈ ಮಸಾಲೆ ಆಹಾರ ತಿನ್ಬೇಕು ಅಂತ ಅನ್ಸುದಿಲ್ವಾ ಅಂತೇಳಿ.
ನನಗೂ ಕೆಲವು ಸಲ ಮಸಾಲೆ ಆಹಾರ ಬೇಕೆನಿಸುತ್ತದೆ, ಪ್ರಭುಪಾದರು ಉತ್ತರಿಸಿದರು. ಇಲ್ಲದಿದ್ದರೆ ರುಚಿಯೇ ಇರುವುದಿಲ್ಲ. ಆ ರುಚಿ ಇಲ್ಲದ ಮೇಲೆ ಬದುಕಿನಲ್ಲಿ ಏನು ಸುಖವಿದೆ ಹೇಳಿ? ಮುಂದೆ ಇಬ್ಬರು ಹಾಸ್ಯಭಾವದಿಂದಲೇ ರುಚಿಕರವಾದ ಪ್ರಸಾದವನ್ನು ಮಾತ್ರ ಏನು ಮಾಡಿದರೂ ಬಿಡುವುದಿಲ್ಲ ಎಂದರು. ಅದಕ್ಕಿಂತ ಸಾಯುವುದೇ ಲೇಸು. ಗರ್ಗಮುನಿ ಸ್ವಾಮಿ ನಕ್ಕರು. ಪ್ರಭುಪಾದರು ನಕ್ಕರು. ಶ್ರೀಲ ಪ್ರಭುಪಾದರ ಭಾರತದ ಕಾರ್ಯದರ್ಶಿಯಾಗಿ ಕೊನೆಯ ದಿನ ರಾಮೇಶ್ವರ ಸ್ವಾಮಿ ಪ್ರಭುಪಾದರ ಹಟ್ಟಿಯನ್ನು ಹೊಕ್ಕು ಮುಂದಿನ ಯುದ್ಧದ ಬಗೆಗೆ ಸಂವಾದವನ್ನು ಆರಂಭಿಸಿದರು. ನೀವು ಹಲವಾರು ಸಲ ರಷ್ಯಾ ಅಮೆರಿಕಗಳ ನಡುವೆ ಘರ್ಷಣೆ ಅನಿವಾರ್ಯ ಎಂದು ಹೇಳಿದಿರಿ. ಇಲ್ಲ, ಪ್ರಭುಪಾದರಿಂದರು. ಇಬ್ಬರು ಕೃಷ್ಣ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಂಡರೆ ಆಗ ಘರ್ಷಣೆ ಇರುವುದಿಲ್ಲ. ನಾವೀಗ ರಷ್ಯನ್ ಭಾಷೆಯಲ್ಲೂ ಕೃಷ್ಣ ಸಾಹಿತ್ಯ ಪ್ರಕಟಿಸುತ್ತಿದ್ದೇವೆ. ಸೊ ಈಗ ಭಾರತದಲ್ಲಿ ಎಷ್ಟೊಂದು ಭಾಷೆಗಳಲ್ಲಿ ಈ ಒಂದು ಭಗವದ್ಗೀತೆ ಎಲ್ಲವೂ ಕೂಡ ಅನುವಾದಗೊಂಡಿದೆ ಅಲ್ವಾ? ಹಾಗೆ ಈ ರಷ್ಯನ್ ಭಾಷೆಯಲ್ಲಿ ಕೂಡ ಈ ಸಾಹಿತ್ಯಗಳು ಅನುವಾದಗೊಂಡಿದೆ ಅಂತ ಹೇಳಿ. ಸೊ ಎಲ್ಲಿ ಒಂದು ಕೃಷ್ಣ ಪ್ರಜ್ಞೆ ಇರ್ತದೆ ಅಲ್ಲಿ ಯಾವುದೇ ಘರ್ಷಣೆ ಇರೋದಿಲ್ಲ. ಈ ದೇಶಗಳ ನಡುವೆ ಯಾವುದೇ ಘರ್ಷಣೆ ಇರುವುದಿಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಅನೇಕ ನಗರಗಳಿಗೆ ಬಾಂಬು ಬಿದ್ದರೆ ಏನಾಗುತ್ತದೆ ಎಂದು ರಾಮೇಶ್ವರರು ಕೇಳಿದರು. ಆಗ ಇಸ್ಕಾನ್ನ ಕೃಷಿ ಸಮುದಾಯಗಳು ಮಾಡಿ ತೋರಿಸುತ್ತಿರುವ ರೀತಿಯಲ್ಲೇ ಜನ ಪ್ರಜ್ಞಾವಂತರಾಗಿ ಸರಳವಾದ ಗ್ರಾಮೀಣ ಜೀವನಕ್ಕೆ ಮುಗಿಬೀಳುತ್ತಾರೆ ಎಂದರು. ಅದು ಅವರಿಗೆ ಒಳ್ಳೆಯ ಪಾಠ ಎಂದು ಹೇಳಿದರು. ಅಂದರೆ ಈ ಘರ್ಷಣೆಯು ಕೃಷ್ಣ ಪ್ರಜ್ಞೆಯು ಹರಡುವುದರ ಭಾಗವೇ? ಖಂಡಿತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಘರ್ಷಿಸುವುದು ಎಂದರೆ ತಮ್ಮ ಪಾತಕ ಚಟುವಟಿಕೆಗಳನ್ನು ಮುಗಿಸುವುದು ಎಂದರ್ಥ. ಮುಗಿಸುವುದು ಅಲ್ಲಿಗೆ ನಿಲ್ಲಿಸಿ, ಅಂದರೆ ಘರ್ಷಣೆಯ ನಂತರ ಜನರನ್ನು ಪ್ರಭಾವಿಸಲು ಅವಕಾಶ ಸಿಗುತ್ತದೆ. ಸೊ ಈಗ ಯುದ್ಧ ನಡೆಯುವಂಥದ್ದೇನು? ಯುದ್ಧ ನಡೆದು ಅಲ್ಲಿ ಎಷ್ಟೋ ಅಮಾಯಕ ಜನರೆಲ್ಲ ಸತ್ತು ಹೋಗ್ತಾರೆ. ಸತ್ತು ಹೋಗಿದ ನಂತರ ಜನ ಮತ್ತೆ ಅದರಿಂದ ಅವರಿಗೊಂದು ಪಾಠ ಕಲಿಸುವಂತೆ ಯುದ್ಧವನ್ನೆಲ್ಲ ಮಾಡುವಂಥದ್ದು. ಅದರಿಂದ ಏನಾಗ್ತದೆ? ಹೆಚ್ಚು ಹಾನಿ ಆಗ್ತದೆ. ಆದ್ರೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ? ಹರೇ ಕೃಷ್ಣ ಈ ಒಂದು ಕೀರ್ತನವನ್ನು ಮಾಡೋದು ಒಳ್ಳೆಯದು ಅಂತ ಹೇಳಿ. ಯಾಕೆ ಇದ್ರಲ್ಲಿ ಇರ್ತಾರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಏನಂದ್ರೆ, ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾರು? ಸಾಧುಗಳನ್ನು, ಜನರನ್ನು ರಕ್ಷಿಸುವುದಕ್ಕೋಸ್ಕರ, ದುಷ್ಟರನ್ನು ಶಿಕ್ಷಿಸುವುದಕ್ಕೋಸ್ಕರ ಮತ್ತೆ ಮತ್ತೆ ನಾನು ಬರ್ತಾ ಇರ್ತಾನೆ, ಯುಗದಲ್ಲಿ ಅವತಾರ ಎತ್ತುತ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಅವನು ಬರುವಂತದ್ದು ಮೊದಲಿಗೆ ಸಜ್ಜನರನ್ನು ರಕ್ಷಿಸುವುದಕ್ಕೋಸ್ಕರ. ಹಾಗೆ ಬಂದಾಗ ಅವನು ದುಷ್ಟರನ್ನು ನಾಶ ಮಾಡುವಂಥದ್ದು. ಅಂದರೆ ಘರ್ಷಣೆಯ ಅನಂತರ ಜನರನ್ನು ಪ್ರಭಾವಿಸಲು ಅವಕಾಶ ಸಿಕ್ಕುತ್ತದೆ. ನಾವು ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಬೇಕು. ಪ್ರಭುಪಾದರಿಂದರು ನಾವು ಅತ್ಯುತ್ತಮ ಅವಕಾಶವಾದಿಗಳು. ಆನುಕೂಲ್ಯೇನ ಕೃಷ್ಣ. ಇದೇ ಅನುಕೂಲ ಎಂದರೆ ಕೃಷ್ಣ ಪ್ರಜ್ಞೆ ಹರಡಲು ಅನುಕೂಲ. ಆದ್ದರಿಂದ ಕೂಡಲೇ ಅದನ್ನು ಬಳಸಿಕೊಳ್ಳೋಣ. ಅದು ಏನು ಎಂಬುದು ಮುಖ್ಯವಲ್ಲ. ಅದು ಒಳ್ಳೆಯದೋ ಕೆಟ್ಟದ್ದೋ ಎಂಬ ಸಾರ್ವಜನಿಕ ಅಭಿಪ್ರಾಯವನ್ನು ನಾವು ಆಶ್ರಯಿಸುವುದಿಲ್ಲ. ಸನ್ಮಾರ್ಗವಾಗುವುದು ಕೃಷ್ಣ ಪ್ರಜ್ಞೆ ಹರಡಲು ಅವಕಾಶ ಸಿಕ್ಕಿದಾಗ ಮಾತ್ರ. ಇದರಿಂದ ಜನರು ನೆಗೆಟಿವ್ ಹೇಳ್ಬೋದು, ಪಾಸಿಟಿವ್ ಹೇಳೋದು ಅದು ಮುಖ್ಯ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಕೃಷ್ಣ ಪ್ರಜ್ಞೆ ಸಿಗ್ಬೇಕು. ಎಲ್ಲರಿಗೂ ಕೂಡ ಕೃಷ್ಣ ಪ್ರಜ್ಞೆ ಹರಡುವಂತ ಆಗ್ಬೇಕು ಅಂತ ಹೇಳಿ ಎಲ್ಲ ಕಡೆ ಪ್ರಭುಪಾದರು ಸೂಚಿಸುತ್ತಿರುವ ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗುವ ಮುನ್ನ ಕೃಷ್ಣ ಪ್ರಜ್ಞೆಯ ಚಳುವಳಿಯು ಇನ್ನೂ ತುಂಬಾ ಬೆಳೆಯಬೇಕು ಎನ್ನಿಸುತ್ತದೆ ಎಂದು ರಾಮೇಶ್ವರರು ಹೇಳುತ್ತಾರೆ. ಓಕೆ, ನಾವೆಷ್ಟು 297 3 pages. ಅದು ಬೆಳೆಯುತ್ತದೆ ಪ್ರಭುಪಾದರಿಂದರು. ಅದು ಬೆಳೆಯುತ್ತಿದೆ. ನಮ್ಮ ಸಿಬ್ಬಂದಿಯೆಲ್ಲ ತುಂಬಾ ಪ್ರಾಮಾಣಿಕರಾಗಿ ಶಿಸ್ತಿನಿಂದ ಇರಬೇಕು ಅಷ್ಟೇ. ಅದು ತಾನಾಗಿ ಬೆಳೆಯುತ್ತದೆ. ಅದಕ್ಕೆ ಯಾರೂ ಆಕ್ಷೇಪ ಎತ್ತಲಾರರು. ಅದು ಖಂಡಿತ. ನಾವು ಪ್ರಾಮಾಣಿಕರು, ನಿಷ್ಠಾವಂತರು ಆಗಿರಬೇಕು ಅಷ್ಟೇ. ಯಾರು ತಡೆಯಲಾರರು. ಏನ್ ಹೇಳ್ತಾರೆ ಅಂದ್ರೆ, ಈಗ ನಾವು ಈಗ ಉದಾಹರಣೆಗೆ ಭಗವದ್ಗೀತೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಭಗವದ್ಗೀತೆಯಲ್ಲಿ ಇದ್ದದನ್ನ ಹೇಳ್ಬೇಕು. ಯಾರೀಗ ಅಭಕ್ತರಿರ್ತಾರೆ ಅವರಿಗೆ ಅವ್ರು ಯಾವುದೋ ಒಂದು ನಂಬಿಕೊಂಡು ಬಂದಿರ್ತಾರೆ. ಸೊ ಆ ಒಂದು ನಂಬಿಕೊಂಡು ಬಂದಿರೋ ಸಾಹಿತ್ಯಗಳ ಬಗ್ಗೆ ನಾವು ಅಥವಾ ಏನೋ ಒಂದು ಸಂಸ್ಥೆ ಬಗ್ಗೆ ನಾವು ಅವರಿಗೆ ನೆಗೆಟಿವ್ಸ್ ಹೇಳುವ ಬದಲು ನಾವು ನಮ್ಮದ ಪಾಸಿಟಿವ್ ಹೇಳ್ಬೇಕು ಅಂತ ಹೇಳ್ತಾರೆ. ನೀವು ಕೇಳಿರ್ಬೇಕಿದು ಅಲ್ವಾ? ನಾವು ಬೇರೆಯವರು ಯಾವಾಗ್ಲೂ ಕೂಡ ನಾವು ಇನ್ನೊಬ್ಬರ ನೆಗೆಟಿವ್ಸ್ ಹೇಳೋದ್ರ ಬದಲು ನಾವು ನಮ್ಮದಲ್ಲಿ ಪಾಸಿಟಿವ್ ಹೇಳಿದಾಗ ಅವರಿಗೆ ಅದು ಹೀಗೆ ಅವ್ರದಲ್ಲಿ ಏನೋ ವಿಶೇಷ ಇದೆ ಅವರ ಒಂದು ಸಾಹಿತ್ಯದಲ್ಲಿ ಅಂತೇಳಿ ಅವರು ನಮ್ಮ ಸಾಹಿತ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ಅದಿಲ್ಲಿ ಹೇಳ್ತಾರೆ ಪ್ರಭುಪಾದರು ಏನಂತೇಳಿ, ನಮ್ಮ ಸಿಬ್ಬಂದಿ ಎಲ್ಲ ತುಂಬಾ ಪ್ರಾಮಾಣಿಕರಾಗಿ ಶಿಸ್ತಿನಿಂದ ಇರಬೇಕು ಅಷ್ಟೇ. ಹೇಗೆ ಈ ಒಂದು ಸೇನೆಯಲ್ಲಿ ಸಿಬ್ಬಂದಿಗಳು ಹೇಗೆ ಸೈನಿಕರೆಲ್ಲ ಎಷ್ಟು ಶಿಸ್ತಿನಿಂದ ಇರ್ತಾರೆ, ಅದೇ ರೀತಿಯಾಗಿ
ಅದು ತಾನಾಗಿ ಬೆಳೆಯುತ್ತದೆ. ಇದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ ಅಲ್ವಾ, ಯಾವ ರೀತಿಯಾಗಿ ನಾವು ಈ ಒಂದು ಭಕ್ತಿ ಸೇವೆಯನ್ನು ಮಾಡ್ಬೇಕು, ಬಹಳ ಶಿಸ್ತಿನಿಂದ ಮಾಡ್ಬೇಕು. ಪ್ರತಿನಿತ್ಯ ನಾವು 16 ಸುತ್ತು ಜಪ ಮಾಡೋದಾಗ್ಲಿ, ಬೆಳಿಗ್ಗೆ ಎದ್ದು ಮಂಗಳಾರತಿ ನೋಡೋದಾಗ್ಲಿ, ಅಥವಾ ಭಾಗವತ ತರಗತಿಯ ಕೇಳೋದಾಗ್ಲಿ, ಪುಸ್ತಕವನ್ನು ಓದೋದಾಗ್ಲಿ, ಎಲ್ಲವೂ ಕೂಡ ಶಿಸ್ತಿನಿಂದ ನಡೀತಾ ಇರ್ಬೇಕು ಅಂತೇಳಿ. ಒಂದು ದಿನ ಅದು ತಪ್ಪಿದ್ರು ಕೂಡ ಏನಾಗ್ತದೆ, ನಮ್ಮ ಸಾಧನೆಯಲ್ಲಿ ಏರುಪೇರಾಗ್ತದೆ. ಹಾಗೆ ಹೇಗೆ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತೇಳಿ ಆಹಾರವನ್ನು ಸೇವಿಸ್ತೇವೆ, ಅದೇ ರೀತಿಯಾಗಿ ಆತ್ಮಕ್ಕೆ ಕೂಡ ಆಹಾರವನ್ನು ನೀಡಬೇಕು. ಆತ್ಮಕ್ಕೆ ಆಹಾರವನ್ನು ನೀಡುವುದು ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೇಕು, ತರಗತಿಗಳನ್ನೆಲ್ಲ ಕೇಳುವಂಥದ್ದು, ಪುಸ್ತಕ ಓದುವಂಥದ್ದು, ಸೇವೆಯನ್ನು ಮಾಡುವಂಥದ್ದು. ಹೀಗೆ ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಪ್ರಾಮಾಣಿಕರಾಗಿ ಶಿಸ್ತಿನಿಂದ ಇರಬೇಕು ಅಷ್ಟೇ, ಅದು ತಾನಾಗಿ ಬೆಳೆಯುತ್ತದೆ, ಅದಕ್ಕೆ ಯಾರೂ ಆಕ್ಷೇಪ ಎತ್ತಲಾರರು. ಅದು ಖಂಡಿತ. ನಾವು ಪ್ರಾಮಾಣಿಕರು ನಿಷ್ಠಾವಂತರು ಆಗಿರಬೇಕು ಅಷ್ಟೇ, ಯಾರು ತಡೆಯಲಾರರು. ಸಾರಿ. ಯುದ್ಧವಾದ ಮೇಲೆ ಏನು ಮಾಡಬೇಕೆಂಬ ಕಾಣಿಕೆ ಇರುವವರು ನಾವೊಬ್ಬರೇ ಎಂದು ರಾಮೇಶ್ವರರು ಹೇಳಿದರು. ಹೌದು, ಪ್ರಭುಪಾದರಿಂದರು. ನಮ್ಮ ಕಾಣಿಕೆ ನಿಶ್ಚಲವಾಗಿದೆ. ನಾವು ಸದಾ ಸತ್ಯ ಸಂಗತಿಗಳನ್ನೇ ಮುಂದಿಡುತ್ತೇವೆ, ಅದು ಕಾರ್ಯಗತವಾಗುತ್ತಿದೆ. ನಾವು ಕೃಷಿ ಸಮುದಾಯ ಇಲ್ಲವೇ ಹಾಗೆ ಅದು ಕ್ರಮೇಣ ಕಾರ್ಯಗತವಾಗುತ್ತಿದೆ. ಅದಿನ್ನೂ ಪೂರ್ಣವಾಗಿ ವ್ಯವಸ್ಥಿತವಾಗಿಲ್ಲ, ಆದರೂ ಅದು ಜನಕ್ಕೆ ಶಾಂತಿ ತರುತ್ತದೆ ಎಂಬ ನಂಬಿಕೆ ಇದೆ. ತುಂಬಾ ಆಶಾಭಾವನೆಗೆ ಅವಕಾಶವಿದೆ. ಅಂದ್ರೆ ಯುದ್ಧ ಆದ ಮೇಲೆ ಏನಾಗ್ತದೆ, ಎಲ್ಲರ ಮನಸ್ಸು ಕೂಡ ಏನಾಗ್ತದೆ, ಒಂದು ಗೊಂದಲಕ್ಕೆ ಒಳಗಾಗಿರ್ತದೆ. ಆಗ ಈ ಹರೇ ಕೃಷ್ಣ ಕೀರ್ತನೆಯನ್ನು ಮಾಡುವಂಥದ್ದು, ಮಂತ್ರವನ್ನು ಜಪಿಸುವುದರಿಂದ ಏನಾಗ್ತದೆ, ಅವರಿಗೆ ನಿಜವಾದ ಶಾಂತಿ ದೊರೆಯುತ್ತದೆ. ನಿಜವಾದ ಶಾಂತಿ ಅಂತ ಹೇಳಿದ್ರೆ ಏನು, ಎಲ್ಲವೂ ಕೃಷ್ಣನೇ ಒಂದು ಹೋಗ್ತಾರಂ ಯಜ್ಞ ತಪಸಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾಮಾಂ ಶಾಂತಿ ಮೃಚ್ಛತಿ. ಸೊ ಭಗವಂತ ಈ ಒಂದು ಎಲ್ಲರನ್ನು ನಿಯಂತ್ರಿಸುವವನು ಭಗವಂತ, ಎಲ್ಲರ ಹಿತೈಷಿ ಭಗವಂತ. ಹಾಗೆ ಒಂದು ಭಗವಂತನ ಸಂತೋಷದಲ್ಲಿ ಈಗ ಎಂಜಾಯರ್ ಯಾರು, ಭೋಗ್ತಾರ ಯಾರು, ಭಗವಂತ. ಸೊ ಆ ಒಂದು ಸಂತೋಷದಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು. ಹೀಗಿದ್ರೆ ಶಾಂತಿ ಯಾವಾಗ್ಲೂ ಇರ್ತದೆ. ಸೊ ನಾವು ಭೋಗ್ತಾರಲ್ಲ, ನಾವು ಕಂಟ್ರೋಲರ್ ಅಲ್ಲ, ನಾವು ಹಿತೈಷಿ ಇಲ್ಲ, ಎಲ್ಲವೂ ಭಗವಂತ ಅಂತ ಹೇಳಿ ನಾವು ತಿಳಿದ್ರೆ ಅಲ್ಲಿ ಶಾಂತಿ ಇರ್ತದೆ. ಕೆಲವು ದಿನಗಳ ನಂತರ ಭುವನೇಶ್ವರದ ಹೆಚ್ಚು ಮಂದಿ ಶ್ರೀಲ ಪ್ರಭುಪಾದರನ್ನು ಕಾಣಲು ಬರಲಾರಂಭಿಸಿದರು. ಒಂದು ಸಂಜೆ ಅವರ ಕೊಠಡಿಯಲ್ಲಿ ಕೆಲವರೊಂದಿಗೆ ಮಾತುಕತೆಯಾಡುತ್ತಿದ್ದಾಗ ಅವರಲ್ಲಿ ಒಬ್ಬರು ಕೇಳಿದರು, ಸ್ವಾಮೀಜಿ, ನಿಮಗೆ ದೇವರು ಎಂದರೆ ಏನು? ನಿಜವಾಗಿ ದೇವರು ಎಂದರೆ ಏನು? ಓಕೆ, ಸ್ವಾಮೀಜಿ, ನಿಜವಾಗಿ ದೇವರು ಎಂದರೆ ಏನು? ನಂಬಲಾಗದೆ ಶ್ರೀಲ ಪ್ರಭುಪಾದರು ಕಣ್ಣುಗಳನ್ನು ಅಗಲವಾಗಿ ತೆರೆದರು. ಹೇಳಿದರು, ನೀವು ಭಾರತೀಯರು, ಆದರೂ ನಿಮಗೆ ದೇವರೆಂದರೆ ಏನು ಎಂಬುದು ಗೊತ್ತಿಲ್ಲ. ಇದೇ ಕಲಿಯುಗದ ಅವನತಿ ಅಲ್ವಾ? ನಾವು ಈಗ ಕೃಷ್ಣ ಪ್ರಜ್ಞೆ ಬರುವ ಮುಂಚೆ ನಮ್ಗೆ ಕೂಡ ಈ ಒಂದು ಪ್ರಶ್ನೆ ಇತ್ತು. ಆದ್ರೆ ನಾವು ನಂಬಿಕೊಂಡು ಬಂದಿರೋದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಎಕ್ಸಾಕ್ಟ್ ಆಗಿ ಏನು ಅಂತ ನಮ್ಗೆ ತಿಳಿದುಕೊಳ್ಳುವ ಒಂದು ಅವಕಾಶಗಳು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಬಾಲ್ಯದಲ್ಲಿ ತಂದೆಯಿಂದ, ಯೌವನದಲ್ಲಿ ಪತಿಯಿಂದ, ವೃದ್ಧಾಪ್ಯದಲ್ಲಿ ಮಗನಿಂದ, ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಒಂದು ಭಗವಂತನ ಬಗ್ಗೆ ತಿಳಿಯುವ ಒಂದು ಅವಕಾಶ ಇರ್ತಿತ್ತು. ಹಾಗೆ ಇಲ್ಲಿ ಹೇಳುವಂಥದ್ದು ಏನಂದ್ರೆ, ಸೊ ಇದು ಕಲಿಯುಗದ ಅವತಿ. ಅಂದ್ರೆ ಕಲಿಯುಗದಲ್ಲಿ ಭಗವಂತ ದೇವರು ಯಾರು ಅಂತೇಳಿ ತಿಳಿದಿಲ್ಲ. ಇದು ಕಲಿಯುಗದ ಅವನತಿ. ಶ್ರೀಲ ಪ್ರಭುಪಾದರು ತಮ್ಮ ಕಟು ಟೀಕೆಯನ್ನು ಮುಂದುವರಿಸಿ, ಅನಂತರ ಭಾರತೀಯರಿಗೆ ವೈದಿಕ ಸಂಸ್ಕೃತಿಯ ವಿಶೇಷ ಸಂಸ್ಕಾರವಿದೆ, ಆದುದರಿಂದ ಪ್ರತಿ ಭಾರತೀಯನಿಗೂ ದೇವರ ವಿಷಯ ತಿಳಿದಿರಬೇಕು ಎಂದು ಹೇಳಿದರು. ಅದಕ್ಕೆ ಹೇಳ್ತಾರಲ್ಲ, ಶಾಲಾ ಕಾಲೇಜುಗಳಲ್ಲೆಲ್ಲ ಈ ಭಗವದ್ಗೀತೆಯನ್ನು ಪ್ರತಿ ಒಂದು ಕಡ್ಡಾಯ ಮಾಡಿದ್ರೆ ಆಗ ಎಳವೆಯಿಂದಲೇ ಅವರಿಗೆ ಭಗವಂತನ ಬಗ್ಗೆ ತಿಳಿತಾ ಹೋಗ್ತದೆ. ಆದ್ರೆ ಆ ದಿನ ಯಾವಾಗ ಬರ್ತದೆ ಅಂತೇಳಿ ಕಾದು ನೋಡ್ಬೇಕು. ಕೆಲವು ಶಾಲೆಗಳಲ್ಲಿ ಮಾಡ್ತಾರೆ. ಮರುದಿನ ಸಂಜೆ ಪ್ರಭುಪಾದರು ತಮ್ಮ ಮೊದಲ ಸಾರ್ವಜನಿಕ ಉಪನ್ಯಾಸ ಮಾಡಿದರು. ಸುಮಾರು 150 ಜನ ಬಂದಿದ್ದರು. ಪ್ರಭುಪಾದರು ಹೇಳಲಾರಂಭಿಸಿದರು, ಕಳೆದ ರಾತ್ರಿ ಕೆಲವರು ಮಹನೀಯರು ದೇವರೆಂದರೇನು ಎಂದು ಕೇಳಿದರು. ಶ್ರೀಲ ಪ್ರಭುಪಾದರು, ಶ್ರೀ ಭಗವಂತನು ನಮ್ಮ ದೇಶದಲ್ಲಿ ಸ್ವತಃ ಅವತರಿಸುತ್ತಾನೆ, ಹಾಗೆ ಅವತರಿಸಿ ಬೋಧನೆಗಳನ್ನು ನೀಡುತ್ತಾನೆ, ಅವುಗಳನ್ನು ಆಚಾರ್ಯರು ಸ್ವೀಕರಿಸಿದ್ದಾರೆ ಎಂದರು. ಭಾರತದ ಮೇಲೆ ಭಗವಂತನ ವಿಶೇಷ ಕೃಪೆ ಇದೆ, ಏಕೆಂದರೆ ಭಗವಂತನು ಸ್ವತಃ ಅವತಾರ ತಾಳಿ ಬಂದು ಆಜ್ಞೆಗಳನ್ನು ಕೊಡುತ್ತಾನೆ ಎಂದು ವಿವರಿಸಿದರು. ಮುಂದುವರಿದು, ಆದರೆ ಈಗಿನ ದಿನಗಳಲ್ಲಿ ಭಗವಂತ ಎಂದರೇನು ಎಂದು ಜನ ಕೇಳುತ್ತಿದ್ದಾರೆ. ಹೀಗೇಕಾಗಿದೆ, ಏಕೆಂದರೆ ನಾವು ಪ್ರಾಣಿ ನಾಗರಿಕತೆಯೆಡೆಗೆ ಸಾಗುತ್ತಿದ್ದೇವೆ. ಹೇಳ್ತಾರಲ್ಲ, ನಾವು ಈಗ ಶಾಲಾ ಕಾಲೇಜುಗಳಿಗೆ ಹೋಗಿ ಏನಾಗ್ತೇವೆ, ಪಾಲಿಶ್ಡ್ ಅನಿಮಲ್ಸ್. ಸೊ ನಾವು ಪ್ರಾಣಿಗಳು ಅವಕ್ಕೆ ಏನು ಶಿಸ್ತುಬದ್ಧವಾಗಿರೋದಿಲ್ಲ, ಆದ್ರೆ ಶಾಲಾ ಕಾಲೇಜಿಗೆ ಹೋದ್ಮೇಲೆ ಆ ಒಂದು ಶಿಸ್ತು ಬರ್ತದೆ ಅಂತ ಹೇಳಿ.
ಪಾಲಿಶ್ಡ್ ಎನಿಮಲ್ಸ್ ಅಷ್ಟೇ. ನಾವು ವಿದ್ಯೆಯನ್ನು ಕಲಿತೇವೆ, ಅದು ಸಂಪಾದನೆ ಹೇಗೆ ಮಾಡ್ಬೇಕು ಅಂತ ತಿಳಿತೇವೆ ಅಷ್ಟೇ. ಅಂದ್ರೆ ನಮ್ಗೆ ಭಗವಂತನ ಬಗ್ಗೆ ತಿಳಿದಿರೋದಿಲ್ಲ ಅಂತ ಹೇಳಿ. ಅದಕ್ಕೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಆತ್ಮದ ಕಲ್ಪನೆ ಎಂದರೆ ಬರಿಯ ದೇಹಕ್ಕೆ ಸಂಬಂಧಿಸಿದ್ದೆಂದು ಯಾರಾದರೂ ಭಾವಿಸಿದರೆ, ಅಂದರೆ ಕುಟುಂಬ, ದೇಶ, ಜನಾಂಗಗಳೊಂದಿಗೆ ಮಾತ್ರ ಯಾರಾದರೂ ತಮ್ಮನ್ನು ಸಮೀಕರಿಸಿಕೊಂಡರೆ, ವೇದಶಾಸ್ತ್ರವು ಹೇಳುವಂತೆ ಅಂತವರು ದನ ಕತ್ತೆಗಳಿಗಿಂತ ಉತ್ತಮರೇನಲ್ಲ. ಭಗವಂತ ಎಂದರೇನು ಎಂದು ಕೇಳುವಷ್ಟು ಕೆಳಮಟ್ಟಕ್ಕೆ ಭಾರತೀಯರು ಇಳಿಯಬಾರದು ಎಂದು ಅವರು ಮತ್ತೆ ಮತ್ತೆ ಎಚ್ಚರಿಸಿದರು. ಆದರೆ ದುರ್ದೈವಕ್ಕೆ ಅವರು ಭಾಷಣ ಮುಗಿಸಿ ಪ್ರಶ್ನೆಗಳಿದ್ದರೆ ಕೇಳಬಹುದು ಎಂದಾಗ ಮತ್ತೆ ಅದೇ ಕತೆ. ಇಲ್ಲಿ ನಾವು ಈ ದೇಹವಲ್ಲ, ನಾವು ಆತ್ಮ, ಇದು ಭಗವದ್ಗೀತೆಯ ಮೊದಲ ಜ್ಞಾನ. ಸೊ ಈಗ ಈ ದೇಹಕ್ಕೆ ಸಂಬಂಧಿಸಿದ್ದೆಂದು ನಾವು ಈ ಒಂದು ಕುಟುಂಬ, ದೇಶ, ಜನಾಂಗ ಇದ್ರ ಬಗ್ಗೆ ಎಲ್ಲ ನಮ್ಮದು ಎಂದು ಭಾವಿಸಿದ್ರೆ, ಏನ್ ಹೇಳ್ತಾರಲ್ಲ, ಅಹಂ ಮಮ ಅಂತ ಹೇಳ್ತಾರೆ, ನಾನು, ನನ್ನದು, ನನ್ನವರು, ಈ ರೀತಿಯಾಗಿ ತಿಳ್ಕೊಂಡು ಹೋದ್ರೆ ಏನಾಗ್ತದೆ? ವೇದಶಾಸ್ತ್ರಗಳಲ್ಲಿ ಹೇಳುವಂತೆ ದನ ಕತ್ತೆಗಳಿಗಿಂತ ಉತ್ತಮರೇನಲ್ಲ, ಅಂದ್ರೆ ನಮಿಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಯಾಕಂದ್ರೆ ಪ್ರಾಣಿಗಳು ಕೂಡ ಅವಕ್ಕೂ ಒಂದು ಫ್ಯಾಮಿಲಿ ಅಂತ ಇರುತ್ತದೆ. ಅವ್ರದ್ದು ಆಹಾರ, ನಿದ್ರಾ, ಭಯ, ಮೈಥುನದಲ್ಲಿ ಕಳೆಯುತ್ತವೆ ದಿನವನ್ನು ಎಲ್ಲ, ಆ ಒಂದು ಜೀವನವನ್ನು. ಅದಕ್ಕಿಂತ ಮನುಷ್ಯ ಜೀವನದಲ್ಲಿ ನಾವು ಭಗವಂತನಿಗೆ ಒಂದು ಸಮಯ ಅವಕಾಶವನ್ನು ಕೊಡ್ಬೇಕು, ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಂತ ಹೇಳಿ. ಭಗವಂತ ಎಂದರೇನು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಯಾರು ಕೇಳುವಷ್ಟು ಕೆಳಮಟ್ಟಕ್ಕೆ ಭಾರತೀಯರು ಹಿಡಿಯಬಾರದು ಎಂದು ಅವರು ಮತ್ತೆ ಮತ್ತೆ ಎಚ್ಚರಿಸಿದರು. ಆದ್ರೆ ಅಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ. ಏನಾದ್ರು ಪ್ರಶ್ನೆಗಳಿದ್ರಾ ಅಂತ ಕೇಳಿದಾಗ ಒಬ್ರು ಕೇಳ್ತಾರೆ, ಕೃಷ್ಣ ಎಂಬ ಶಬ್ದದ ಅರ್ಥ ಏನು ಅಂತ. ಅದಕ್ಕೆ ಪ್ರಭುಪಾದರು ಚುಚ್ಚಿ ಮಾತನಾಡ್ತಾರೆ, ಕೃಷ್ಣ ಎಂದರೇನು ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ. ಆ ಮನುಷ್ಯ ಒರಿಯಾದಲ್ಲಿ ಏನೋ ಹೇಳಿ ಆಮೇಲೆ ಇಂಗ್ಲಿಷ್ ನಲ್ಲಿ ಹೇಳಿದ್ರು. ನಾನು ಆ ಶಬ್ದದ ಉತ್ಪತ್ತಿ ಕೇಳುತ್ತಿದ್ದೇನೆ. ಕೃಷ್ಣ ಎಂದರೆ ಪ್ರಭುಪಾದರು ವಿವರಿಸಿದರು, ಆಕರ್ಷಕ ಎಂದು ಅರ್ಥ. ಕೃಷ್ ಆಕರ್ಷತಿ ಅಂದ್ರೆ ಒಮ್ಮೆ ಕೃಷ್ಣನನ್ನು ನೋಡಿದ್ರೆ ಮತ್ತೆ ಬೇರೆ ಏನನ್ನು ನೋಡಲು ಇಚ್ಛೆ ಪಡೋದಿಲ್ಲ. ಈಗ ನಿಮ್ಗೆ ಇದಕ್ಕೆ ಉದಾಹರಣೆಯಾಗಿ ನೋಡಿದ್ರಲ್ಲ, ಧ್ರುವ ಮಹಾರಾಜರು ತಂದೆಗಿರಿಗಿಂತ ದೊಡ್ಡ ಎಂತ ಹೇಳ್ತಾರೆ, ಅರಮನೆಯನ್ನು, ಆಸ್ತಿಯನ್ನು ಪಡಿಬೇಕು ಅಂತೇಳಿ ಆ ಒಂದು ಭಗವಂತನ ಒಂದು ತಪಸ್ಸನ್ನು ಮಾಡುವಂಥದ್ದು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭಗವಂತ ಪ್ರತ್ಯಕ್ಷನಾದಾಗ ಧ್ರುವ ಮಹಾರಾಜರಿಗೆ ಏನಾಗ್ತದೆ, ಧ್ರುವನಿಗೆ ನಾಚಿಕೆಯಾಗಿ ತಲೆ ತಗ್ಗಿಸ್ತಾನೆ. ಅಂದ್ರೆ ನಾನು ಏನೊಂದು ಗಾಜಿನ ಚುರಿನ ಆಸೆಗಾಗಿ ಬಂದಿದ್ದೇನಲ್ಲ ಅಂತೇಳಿ. ಅಂದ್ರೆ ಯಾಕಂದ್ರೆ ಒಮ್ಮೆ ಭಗವಂತನ ನೋಡಿದ್ರೆ ಮತ್ತೆ ಬೇರೆ ಯಾವುದು ಬೇಡ, ಅಷ್ಟು ಚಂದ, ಅಷ್ಟು ಆಕರ್ಷಣೆ ಭಗವಂತ ಅಂತ. ಹಾಗೆ ಇಲ್ಲಿ ಹೇಳುವಂತ ಕೃಷ್ಣ ಅಂತ ಹೇಳಿದ್ರೆ ಆಕರ್ಷಕ. ಆಕರ್ಷಕ ಇತಿ ಕೃಷ್ಣ. ಹೌದು, ಕೃಷ್ಣ ಎಂದರೆ ಆಕರ್ಷಕ, ಸರ್ವಾಕರ್ಷಕ. ಅದು ಬಿಟ್ಟರು ನಿಮಗೆ ಕೃಷ್ಣ ಗೊತ್ತಿಲ್ಲವೇ? ಅದೇ ಕಷ್ಟದ ವಿಷಯ. ನಮ್ಮ ಜನ ಎಷ್ಟು ದುಸ್ಥಿತಿಗೆ ಇಳಿದಿದ್ದಾರೆಂದರೆ ಭಗವಂತ ಎಂದರೇನು, ಕೃಷ್ಣ ಎಂದರೇನು ಎಂದು ಕೇಳುತ್ತಿದ್ದಾರೆ. ಯಾವನೋ ಒಬ್ಬ ರಾಮಾಯಣದ 7ನೇ ಸರ್ಗ ಓದಿದನಂತೆ. ಅವನು ಈಗ ಕೇಳುತ್ತಾನೆ, ಸೀತೆಯ ತಂದೆ ಯಾರು? ಹೇಳ್ತಾರಲ್ಲ, ಎಲ್ಲಾ ಕಥೆಗಳು ಕೇಳಿದ್ಮೇಲೆ, ರಾಮಾಯಣದ ಎಲ್ಲಾ ಕಥೆ ಕೇಳಿದ್ಮೇಲೆ ಹೇಳ್ತಾರೆ, ಸೀತೆಯ ತಂದೆ ಯಾರು, ರಾಮನಿಗೂ ಸೀತೆನಿಗೂ ಈ ರೀತಿಯಾಗಿ ಕೇಳ್ತಾರಲ್ಲ, ಅದನ್ನಲ್ಲಿ ಹೇಳ್ತಾರೆ ಸೀತೆಯ ತಂದೆ ಯಾರು. ಇದು ಇಂದಿನ ಪರಿಸ್ಥಿತಿ. ಕೃಷ್ಣನು ಎಲ್ಲವನ್ನೂ ಕುರಿತು ಮಾತಾಡಿರುವ ದೇಶದಲ್ಲಿ ನಾವು ಕೃಷ್ಣ ಎಂಬ ಮಾತಿನ ಅರ್ಥವೇನು ಎಂದು ಕೇಳುತ್ತಿದ್ದೇವೆ. ಅದೇ ನಮ್ಮ ಸ್ಥಿತಿ, ದುಸ್ಥಿತಿ. ಈಗ ವೃಂದಾವನದಲ್ಲಿ, ದ್ವಾರಕದಲ್ಲಿ ಕೃಷ್ಣ ಲೀಲೆಗಳನ್ನೆಲ್ಲ ಮಾಡಿದ್ದಾನೆ. ಆದ್ರೆ ಅದು ಭಾರತೀಯರಿಗೆ ಗೊತ್ತಿರಬೇಕು, ನಾವು ಈ ಭಗವದ್ಗೀತೆಯನ್ನು ತಿಳಿಬೇಕು ಅಂತೇಳಿ ಪ್ರಭುಪಾದರು ಹೇಳ್ತಾರೆ. ಬೆಳಗಿನ ಗಾಳಿ ಸವಾರಿಗೆಂದು ಪ್ರಭುಪಾದರು ಕಾರಿನಲ್ಲಿ ಹೊರಟಿದ್ದಾಗ ಸಂಜಯ್ ಗಾಂಧಿಯವರು ಆಗಮಿಸುವ ವಿಷಯವನ್ನು ಕುರಿತ ಪ್ರಕಟಣೆಗಳನ್ನು, ವಸ್ತ್ರಫಲಕ, ಬ್ಯಾನರ್ಗಳನ್ನು ನೋಡಿದರು. ಪ್ರತಿಯೊಬ್ಬನೂ ಅಕ್ಷರಸ್ಥನಾಗಬೇಕು ಎಂಬುದೇ ಸಂಜಯ್ ಗಾಂಧಿಯವರ ವಿಶಿಷ್ಟ ರಾಜಕೀಯ ವಾದವಾಗಿತ್ತು. ಕಿಟಕಿಯ ಮೂಲಕ ಬಡ ಬಂಜರು ಭೂಮಿಯ ಕಡೆ ನೋಡುತ್ತಾ ಪ್ರಭುಪಾದರು ಹೇಳಿದರು, ಜನ ಬಡತನದಿಂದ ಹಸಿದು ಕಂಗಾಲಾಗಿರುವಾಗ ಅಕ್ಷರಾಭ್ಯಾಸದಿಂದ ಏನು ಪ್ರಯೋಜನ? ಇಲ್ಲಿಯ ಜನ ಸಂಜೆಯ ಹೊತ್ತು ಇಸ್ಕಾನ್ ಕಾರ್ಯಕ್ರಮಗಳಿಗೆ ಬರುತ್ತಾರೆ. ಕಿಚಡಿಯನ್ನು ಪಡೆಯುವುದಕ್ಕೆಂದೇ ಬರುತ್ತಾರೆ. ಕಿಚಡಿಯು ಪ್ರಸಾದ ಎಂದಲ್ಲ, ಅವರಿಗೆ ಹಸಿವು, ಅದರಿಂದ ಬರುತ್ತಾರೆ. ಆದ್ದರಿಂದ ಕೆಲವು ವರ್ಷಗಳ ಶಿಕ್ಷಣದ ಅನಂತರ ಅವರು ಓದಲು ಕಲಿತಿರುತ್ತಾರೆ. ಆದರೆ ಮೊದಲಿನ ಉದ್ಯೋಗದಲ್ಲೇ ಇದ್ದು ಸ್ವಲ್ಪ ಹಣ ಸಂಪಾದಿಸುತ್ತಾರೆ. ಈ ಚಂದಕ್ಕೆ ಏನು ಪ್ರಯೋಜನ ಹೇಳಿ? ಜೀವನವು ಅಂತಹ ಶಿಕ್ಷಣಕ್ಕಾಗಿ ಇಲ್ಲ. ಎಷ್ಟೊಂದು ಭೂಮಿ ಉಳುಮೆಯಾಗದೆ ಹಾಗೆ ಬಿದ್ದಿದೆಯಲ್ಲ ಎಂದು ಪ್ರಭುಪಾದರು ಕಳವಳ ಪಟ್ಟರು. ಆಕ್ಚುಲಿ ಭೂಮಿ ನಮ್ಗೀಗ ಒಂದು
ಬೇಸಾಯ ಮಾಡ್ಲಿಕ್ಕೆ ಜಾಗ ಭೂಮಿ ಇದೆ ಅಂತ ಹೇಳಿದ್ರೆ ಅದೇ ಒಳ್ಳೇದು ಹೇಳ್ತಾರೆ. ಅಲ್ಲಿ ಬಿತ್ತನೆ ಮಾಡುವಂಥದ್ದು, ಬೆಳೆಯನ್ನು ಬೆಳೆಸುವಂಥದ್ದು ಇದು ಒಳ್ಳೆಯದು ಅಂತ ಹೇಳಿ. ಯಾಕಂದ್ರೆ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹಾಗೆ ಎಲ್ಲರಿಗೂ ತಿನ್ಲಿಕ್ಕೆ ಕೂಡ ಇರ್ತದೆ. ಈಗ ಎಲ್ಲರೂ ಕೂಡ ಅದನ್ನ ಇಲ್ಲ ನಾವು ಈ ಒಂದು ಕೆಲಸ ಮಾಡೋದಿಲ್ಲ, ನಾವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೇವೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇವೆ, ಈ ರೀತಿ ಹೋದ್ರೆ ಪ್ರಭುಪಾದ ಹೇಳ್ತಾರೆ ಮುಂದೆ ನಾವು ತಿನ್ಲಿಕ್ಕೆ ಏನು ಕಬ್ಬಿನ ಇಂಥದನ್ನೆಲ್ಲ ತಿನ್ಬೇಕಾಗ್ತದೆ ಅಂತ ಹೇಳಿ. ಯಾಕಂದ್ರೆ ಆ ಒಂದು ಪರಿಸ್ಥಿತಿ ಬರ್ತದೆ ಅಂತ ಹೇಳಿ. ಭೂಮಿ ಉಳುಮೆಯಾಗದೆ ಹಾಗೆ ಬಿದ್ದಿದೆ ಅಲ್ಲ, ಅಷ್ಟು ಭೂಮಿಗಳು ಹಾಗೆ ಬಿದ್ದಿದೆ. ಆದ್ರೆ ಅಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ಬೇಕಷ್ಟೇ. ಅದು ಆರೋಗ್ಯಕ್ಕೂ ಕೂಡ ಒಳ್ಳೇದು, ಮತ್ತೆ ಅದರಿಂದ ಎಲ್ಲರಿಗೂ ಕೂಡ ಲಾಭವೇ ಆಗ್ತದೆ. ಜಾಗಿಂಗ್ ಮಾಡುತ್ತಿದ್ದ ಕೆಲವರನ್ನು ಕಂಡು ಅಸಂಖ್ಯ ಜನ ಹೊಟ್ಟೆಗಿಲ್ಲದ ಬಡವರು ಕೆಲವರು ಮಾತ್ರ ದೊಡ್ಡ ದೊಡ್ಡ ಸೌಧಗಳಲ್ಲಿ ವಾಸಿಸಿ ಕಂಡಾಬಟ್ಟೆ ತಿಂದು ಬೊಜ್ಜು ಕರಗಿಸಿಕೊಳ್ಳಲು ಓಡುತ್ತಿದ್ದಾರೆ ಎಂದು ವಿವರಿಸಿದರು. ಹಾಗಾದರೆ ಸಂಜಯ್ ಗಾಂಧಿ ಜನರಿಗೆ ಶಿಕ್ಷಣ ಕೊಡುತ್ತಿದ್ದಾರೆ ಎಂದು ಹೇಳಿ ಈ ಶಿಕ್ಷಿತರು ಸ್ವಲ್ಪ ಕಾಲದ ನಂತರ ನಕ್ಸಲೈಟ್ ಚಳವಳಿಗೆ ಸೇರಿ ಶ್ರೀಮಂತರನ್ನು ಕೊಲ್ಲುತ್ತಾರೆ. ಹಾಗಾಗಬಾರದು. ಭೂಮಿಯನ್ನು ಉಳುವ ಕೆಲಸದಲ್ಲಿ ಎಲ್ಲರನ್ನು ತೊಡಗಿಸಬೇಕು ಎಂದರು. ತಮ್ಮ ಇಸ್ಕಾನ್ ಸಿಬ್ಬಂದಿ ಕೂಡ ಕೆಲಸ ಮಾಡಬೇಕು, ಏಕೆಂದರೆ ಅವರನ್ನು ಸರಿಯಾಗಿ ಕಾರ್ಯನಿರತರನ್ನಾಗಿ ಮಾಡದಿದ್ದರೆ ಅವರು ಹರಟೆ ಹೊಡೆಯುತ್ತಾ ಲೈಂಗಿಕ ಕಾಮನೆಗಳಿಗೆ ತುತ್ತಾಗುತ್ತಾರೆ ಎಂದರು. ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಹೇಗಾಗಿದೆ ನೀವೇ ನೋಡ್ಬೋದು, ಓವರ್ ವೆಯ್ಟ್, ತುಂಬಾ ದಪ್ಪ ಆಗ್ತಾರೆ. ಅಂದ್ರೆ ಯಾವಾಗ್ಲೂ ನೋಡಿದ್ರು ಕೂಡ ಮನೆಯಲ್ಲಿ ಏನು ತಯಾರಿಸುವುದಿಲ್ಲ, ಹೊರಗಿನ ಆಹಾರವನ್ನು ಸ್ವೀಕರಿಸ್ತಾರೆ. ಆದ್ರೆ ನಾವು ಯಾವಾಗ ಈ ಕೃಷ್ಣ ಪ್ರಜ್ಞೆಗೆ ಬರ್ತೇವೆ ಆಗ ನಮ್ಗೆ ಏನ್ ತಿಳಿತದೆ ಅಂತ ಹೇಳಿದ್ರೆ ಕೃಷ್ಣ ಪ್ರಸಾದವನ್ನು ಬಿಟ್ಟು ಬೇರೆ ಏನನ್ನು ತಿನ್ಬಾರ್ದು. ಯಾಕಂದ್ರೆ ಅದೇನು ತಯಾರಿಸ್ತಾರೆ ಅಡುಗೆ, ಅದು ಅವರ ಮೂಡ್ ಏನಿದೆ, ಅವರ ಭಾವನೆ ಏನಿದೆ, ಅದೆಲ್ಲವೂ ತಿನ್ನುವವರ ಮೇಲೆ ಪರಿಣಾಮ ಬೀಳ್ತದೆ ಅಂತೇಳಿ ಅಲ್ಲ. ಹಾಗಾಗಿ ಭಗವಂತನಿಗೆ ನಾವು ನೈವೇದ್ಯ ಮಾಡಿ ಅದರ ಪ್ರಸಾದವನ್ನು ಸ್ವೀಕರಿಸಿದಾಗ ಏನಾಗ್ತದೆ, ನಾವು ಪಾಪಗಳಿಂದ ಕೂಡ ಮುಕ್ತರಾಗ್ತೇವೆ. ಮತ್ತೆ ನಮಗೊಂದು ಭಗವಂತನಲ್ಲಿ ಒಂದು ಕೃತಜ್ಞತೆ ಕೂಡ ಇರ್ತದೆ. ಓ ಭಗವಂತ ನನ್ಗೆ ಇಷ್ಟು ಕೊಟ್ಟಿದೆಯಲ್ಲ, ನೀನು ಗ್ರೇಟ್ ಅಪ್ಪ, ನೀನು ಧನ್ಯವಾದ ನಿನಗೆ ಅಂತೇಳಿ ಯಾವಾಗ್ಲೂ ಭಗವಂತನ ಸ್ಮರಣೆ ಮಾಡ್ಲಿಕ್ಕೂ ಆಗ್ತದೆ. ಯಾಕಂದ್ರೆ ಸೇವೋನ್ಮುಖೇಹಿ ಜಿಹ್ವಾ, ಅಂದ್ರೆ ಈ ನಾಲಿಗೆಯಿಂದಲೇ ಸೇವೆಯು ಪ್ರಾರಂಭ ಆಗ್ತದೆ. ಅದು ಪ್ರಸಾದವನ್ನು ಸ್ವೀಕರಿಸೋದು ಮತ್ತೆ ಹರೇ ಕೃಷ್ಣ ಮಹಾಮಂತ್ರನು ಜಪಿಸೋದು. ಈ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದು ಅಂತ ಹೇಳಿದ್ರೆ ಏನು, ಸೇವೆಯನ್ನು ಮಾಡುವಂಥದ್ದು. ಹೀಗೆ ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಇನ್ನು ಶಿಕ್ಷಣ ಪಡಿತಾರೆ, ಆಮೇಲೆ ಏನ್ ಮಾಡ್ತಾರೆ, ಶ್ರೀಮಂತರನ್ನ ಟಾರ್ಗೆಟ್ ಮಾಡ್ತಾರೆ, ಅವರನ್ನು ಕೊಲ್ಲುವಂಥದ್ದು, ದೋಚುವಂಥದ್ದು, ಬಡವರಿಗೆ ಹಂಚ್ತೇವೆ ಅಂತ ಹೇಳ್ತಾರೆ. ಈ ರೀತಿ ಅದೆಲ್ಲ ನಡೀತದೆ. ಅದರ ಬದಲು ಈ ಒಂದು ಏನು ಭೂಮಿ ಇದೆ ಅದನ್ನ ಉಳುಮೆ ಮಾಡುವುದು ಒಳ್ಳೆಯದು ಅಂತೇಳಿ. ಹಾಗೆ ಇಲ್ಲಿ ಭಕ್ತರಿಗೆ ಕೂಡ ಹೇಳ್ತಾರೆ, ಅಂದ್ರೆ ಭಕ್ತರು ಕೂಡ ಸದಾ ಒಂದು ಕೆಲಸದಲ್ಲಿ ತೊಡಗಿರ್ಬೇಕು ಅಂತ. ಭಗವಂತನಿಗೆ ಈಗ ಭಗವಂತನಿಗೆ ಒಂದು ಪ್ರಸಾದವನ್ನು ನೈವೇದ್ಯವನ್ನು ಪ್ರಸಾದವನ್ನು ತಯಾರಿಸ್ಬೇಕಂತ ಹೇಳಿದ್ರು ಕೂಡ ಒಂದು ತರಕಾರಿಯನ್ನು ತರ್ಲಿಕ್ಕೆ ಹೋಗ್ಬೇಕು, ಎಲ್ಲ ಭಗವಂತನಿಗಾಗಿ ಅಲ್ವಾ. ತರಕಾರಿಯನ್ನು ಮತ್ತೆ ಅಡುಗೆ ಸಾಮಗ್ರಿಗಳನ್ನು ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಈಗ ನೀವು ನೋಡ್ಬೋದು, ಹೆಚ್ಚಾಗಿ ಇಸ್ಕಾನ್ ಟೆಂಪಲ್ ಅಲ್ಲಿ ಈ ಗೋವುಗಳನ್ನೆಲ್ಲ ಸಾಕ್ತಾರೆ. ಸೊ ಗೋವುಗಳನ್ನ ಸಾಕುದು ಅಂತ ಹೇಳಿದ್ರೆ ಅದಕ್ಕಾಗಿ ತುಂಬಾ ಸಮಯವನ್ನು ಇಡ್ಬೇಕಾಗ್ತದೆ. ಹಾಗೆ ಈ ರೀತಿಯಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಅವರಿಗೆ ಕೂಡ ಫ್ರೀ ಆದ ಸಮಯ ಅಂತ ಹೇಳಿ ಇರ್ಬೋದು. ಅವ್ರಿಗೆ ಆಕ್ಚುಲಿ ಫ್ರೀ ಅಂತ ಇಲ್ಲ, ಅವ್ರು ಯಾವಾಗ್ಲೂ ಕೂಡ ಭಗವದ್ಗೀತೆ ಭಾಗವತ ಓದೋದು, ಈ ಸೇವೆಯನ್ನು ಮಾಡುವಂಥದ್ದು ಇದೆಲ್ಲ ಇರ್ತದೆ. ಇದರಲ್ಲಿ ಪ್ರಭುಪಾದ ಹೇಳ್ತಾರೆ ಅವರಿಗೆ ಹಾಗೆ ಬಿಡುವು ಅಂತ ಹೇಳಿ ಸಮಯ ಇರಬಾರ್ದು ಅಂತೇಳಿ. ಯಾಕೆಂದ್ರೆ ಅವರು ಲೈಂಗಿಕ ಕಾಮನೆಗಳಿಗೆ ತುತ್ತಾಗ್ತಾರೆ ಅಂತ ಹೇಳಿ. ಭುವನೇಶ್ವರಿಗೆ ಬಂದಾಗಿನಿಂದ 1 ಗಂಟೆಯ ಪ್ರಯಾಣ ದೂರದಲ್ಲಿರುವ ಜಗನ್ನಾಥಪುರಿಗೆ ಹೋಗಬೇಕೆಂಬ ಇಚ್ಛೆಯನ್ನು ಹಲವಾರು ಬಾರಿ ವ್ಯಕ್ತಪಡಿಸಿದ್ದರು. ಓಕೆ, ನಾವು ಇಲ್ಲಿದ್ವಿ ಈಗ 297 ಎಷ್ಟಿದೆ, 296 ಇಲ್ಲೊಂದು ಪೇಜ್ ಇದೆ. ಸೊ ಇಲ್ಲಿ ಪುರಿ ಜಗನ್ನಾಥನಲ್ಲಿಗೆ ಹೋಗ್ಬೇಕು ಅಂತ ತುಂಬಾ ಒಂದು ಹಲವಾರು ಬಾರಿ ವ್ಯಕ್ತಪಡಿಸಿದ್ರು. ಒಂದು ದಿನ ಪುರಿಯಲ್ಲಿ ಒಂದು ದೊಡ್ಡ ಕೇಂದ್ರವನ್ನು ಸ್ಥಾಪಿಸುವ ಬಯಕೆ ಇದ್ದುದರಿಂದ ಅವರು ಮಾರಾಟಕ್ಕಿರುವ ಕೆಲವು ನಿವೇಶನಗಳನ್ನು ನೋಡಬಯಸಿದರು. 1958 ಈಚೆಗೆ ಅವರು ಪುರಿಗೆ ಹೋಗಿರ್ಲಿಲ್ಲ. ತಮ್ಮ ಪಶ್ಚಿಮದ ಭಕ್ತರನ್ನು ಜಗನ್ನಾಥ ದೇವಾಲಯದೊಳಗೆ ಬಿಡುತ್ತಿರಲಿಲ್ಲವಾದ್ದರಿಂದ ತಾವು ಹೋಗುವುದಿಲ್ಲ ಎಂದಿದ್ದರು. ಆದರೆ ಎಂತಹ ನಿವೇಶನವಿದೆ ಎಂಬುದನ್ನು ನೋಡಲು ಅವರು ಪುರಿಗೆ ಹೋಗಲಿದ್ದರು. ಸೊ ಪುರಿ ಜಗನ್ನಾಥ್ ಬಲದೇವ್ ಸುಭದ್ರಾ. ಸೊ ಈ ಪುರಿಯಲ್ಲಿ ಹೇಗೆ ಅಲ್ಲಿ ಹೀಗೆ ಯಾರು ಹಿಂದೂಗಳಲ್ಲಿ ಬೇರೆ ಯಾರನ್ನು ಕೂಡ ಅಲ್ಲಿ ಒಳಗೆ ಬಿಡೋದಿಲ್ಲ. ಹೀಗಾಗಿ ಅಲ್ಲಿಗೆ ಅವರು ಹೋಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಇಸ್ಕಾನ್ ಒಂದು ದೇವಾಲಯವನ್ನು ಕಟ್ಟೋದಕ್ಕೆ ಅಲ್ಲಿ ಜಾಗ ಇರೋದ್ರಿಂದ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ.
ಒಂದು ಬೆಳಗ್ಗೆ ಅವರು ಪುರಿಗೆ ಕಾರಿನಲ್ಲಿ ಹೊರಟರು. ಕೆಲವು ನಿವೇಶನಗಳನ್ನು, ಕಟ್ಟಡಗಳನ್ನು ನೋಡಿದರು. ಆದರೆ ಅವು ಇದ್ದ ಜಾಗ ಚೆನ್ನಾಗಿರಲಿಲ್ಲ ಅಥವಾ ಕಟ್ಟಡಗಳು ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದವು. ಪ್ರಭುಪಾದರು ಕಡಲ ಕರೆಯಲ್ಲಿ ತಮ್ಮ ಶಿಷ್ಯರೊಂದಿಗೆ ಸುತ್ತಾಡಿದರು. ಅಲೆ ಉಕ್ಕುತ್ತಿತ್ತು. ನಾನು ಇಲ್ಲಿ ಕುಣಿದು ಕುಪ್ಪಳಿಸಿದ್ದೆ. ಪ್ರಭುಪಾದರು ನಕ್ಕರು. 1921 ನಾನು ಇಲ್ಲಿಗೆ ಬಂದಿದ್ದೆ. ಆ ವೇಳೆಗೆ ನನಗೆ ಮದುವೆ ಆಗಿತ್ತು. ನನ್ನ ಮದುವೆ ಆದದ್ದು 1918ರಲ್ಲಿ. BA ಪರೀಕ್ಷೆಯಾದ ಮೇಲೆ ನಾನಿಲ್ಲಿಗೆ ಬಂದೆ. ತುಂಬಾ ಖುಷಿಯಲ್ಲಿದ್ದುದರಿಂದ ಕುಣಿದಾಡುತ್ತಿದ್ದೆ. ಅಲೆಗಳು ಬಂದಾಗ ಕುಣಿಯುತ್ತಿದ್ದೆ. ಅದಾಗಿ 57 ವರ್ಷವಾಗಿದೆ. ನಾವು ದೇಹವನ್ನು ಬದಲಾಯಿಸುವುದಿಲ್ಲ ಎನ್ನುತ್ತೇವೆ, ಆದರೆ ಆ ದೇಹ ಎಲ್ಲಿ? ನಾನೀಗ ಊರುಗೋಲು ಹಿಡಿದು ನಡೆಯುತ್ತಿದ್ದೇನೆ. ಹಿಂದೆ ನಾನು ಕುಣಿಯುತ್ತಿದ್ದೆ, ಈಗಲೂ ನಾನು ಇಲ್ಲಿದ್ದೇನೆ, ನನಗೆ ನೆನಪಿದೆ. ಆದರೆ ದೇಹ ಬದಲಾವಣೆ ಪಡೆದಿದೆ. ಅರ್ಥ ಮಾಡಿಕೊಳ್ಳುವಲ್ಲಿ ಏನು ಕಷ್ಟವಿದೆ? ನಾನು ಅದೇ ಮನುಷ್ಯ. ಇಲ್ಲದಿದ್ದರೆ ಇವೆಲ್ಲ ನನ್ನ ನೆನಪಿನಲ್ಲಿ ಹೇಗೆ ಉಳಿಯುತ್ತಿದ್ದವು? ಆದರೆ ಆ ದೇಹ ಈಗಿಲ್ಲ. ತಥಾ ದೇಹಾಂತರ ಪ್ರಾಪ್ತಿ. ಈ ಮುಟ್ಟಾಳರಿಗೆ ಇಂತಹ ಸರಳ ತತ್ವಗಳು ಏಕೆ ಅರ್ಥವಾಗುವುದಿಲ್ಲ? ನೋಡಿ, 57 ವರ್ಷಗಳ ಹಿಂದೆ ಅವರು ಬಂದಿದ್ರು ಅಲ್ಲಿಗೆ. ಎಲ್ಲಿ? ಆ ಒಂದು ಪುರಿ ಜಗನ್ನಾಥನಲ್ಲಿಗೆ ಬಂದಿದ್ರು. ಆಗ ಅವ್ರು ಹೇಳುವಂಥದ್ದು, ಆಗ ಕುಣಿದು ಕುಪ್ಪಳಿಸ್ತಾ ಇದ್ದೆ, ಈಗ ಊರುಗೋಲು ಇಟ್ಕೊಂಡು ಹೋಗ್ಬೇಕಾಗ್ತದೆ. ಅಂದ್ರೆ ಆ ಶರೀರ ಬದಲಾವಣೆ ಹೊಂದುತ್ತದೆ, ಆದ್ರೆ ಆತ್ಮಕ್ಕೆ ಬದಲಾವಣೆ ಇಲ್ಲ ಅಂತ ಕೇಳ್ತಾರಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ತಥಾ ದೇಹಾಂತರ ಪ್ರಾಪಿ ವೀರಸ್ತರಂ. ಹೇಳಿದ್ರೆ ಈ ದೇಹವು ಬದಲಾವಣೆಯನ್ನು ಹೊಂದುತ್ತದೆ, ಆದ್ರೆ ಆತ್ಮ ಯಾವಾಗ್ಲೂ ಕೂಡ ಒಂದೇ ರೀತಿ ಇರ್ತದೆ. ಆತ್ಮಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ಆತ್ಮವು ಶಾಶ್ವತವಾಗಿರುವಂತದ್ದು, ಆದ್ರೆ ದೇಹವು ನಾಶವಾಗ್ತದೆ ಅಂತೇಳಿ. ಬಾಲ್ಯದಲ್ಲಿ ಇದ್ದಾಗೆ ಯೌವನದಲ್ಲಿ ಇರೋದಿಲ್ಲ, ಯೌವನದಲ್ಲಿ ಇದ್ದಾಗೆ ಏನು ಮುಪ್ಪು ಬಂದಾಗ ಇರೋದಿಲ್ಲ. ಈ ರೀತಿಯಾಗಿ ಶ್ರೀಲ ಪ್ರಭುಪಾದರು ಕಡಲ ತೀರದ ಪ್ರವಾಸಿ ಬಂಗ್ಲೆಯಲ್ಲಿ ಒಂದು ದಿನ ಉಳಿದುಕೊಂಡರು. ಅವರ ದೈವ ಸೋದರರಲ್ಲೊಬ್ಬರಾದ ಸ್ಥಳೀಯ ಪುರುಷೋತ್ತಮ ಗೌಡಿಯ ಮಠದ ಶ್ಯಾಮಸುಂದರ ಬ್ರಹ್ಮಚಾರಿಗಳು ಅವರನ್ನು ನೋಡಲು ಬಂದರು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರ ಗುರುಗಳು ಯಾರು? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಸೊ ಅವರ ಶಿಷ್ಯರು. ಸೊ ಅವರನ್ನ ಏನಂತ ಕರಿತಾ ಇದ್ರು? ದೈವ ಸೋದರರು ಅಂತ ಕರಿತಾ ಇದ್ರು. ಸೊ ಅದರಲ್ಲಿ ಒಬ್ರು ಈ ಒಂದು ಸ್ಥಳೀಯ ಪುರುಷೋತ್ತಮ ಗೌಡಿಯ ಮಠದ ಶ್ಯಾಮಸುಂದರ ಬ್ರಹ್ಮಚಾರಿಗಳು ಅಲ್ಲಿಗೆ ಅವರು ನೋಡ್ಲಿಕ್ಕೆ ಬರ್ತಾರೆ. ಅವರು ಹೋದ ಮೇಲೆ ಜಗನ್ನಾಥ ದೇವಾಲಯದ ಪೂಜಾರಿ ಸಮಿತಿಯ ಶ್ರೀ ಸೇವಾ ಶಿವರಥರು ಬಂದರು. ಇಸ್ಕಾನ್ ಭಕ್ತರು ಜಗನ್ನಾಥ ದೇವಾಲಯವನ್ನು ಪ್ರವೇಶಿಸುವ ವಿಷಯವಾಗಿ ಪ್ರಭುಪಾದರು ಅವರೊಂದಿಗೆ ಚರ್ಚಿಸಿದರು. ಪಶ್ಚಿಮದ ವೈಷ್ಣವರಿಗೆ ದೇವಾಲಯ ಪ್ರವೇಶವನ್ನು ನಿಷೇಧಿಸುವುದು ಒಂದು ವಿವೇಚನಾರಹಿತ ಪೂರ್ವಗ್ರಹದ ಸಂಗತಿಯಾಗಿತ್ತು. ಕೃಷ್ಣ ಪ್ರಜ್ಞೆಯ ಚಳುವಳಿಯ ಸದಸ್ಯರು ಧರ್ಮ ಜೀವನದಲ್ಲೇ ತೊಡಗಿದುದರಿಂದ ಜಾತಿ ಜನಾಂಗಗಳ ಆಧಾರವೊಂದರ ಮೇಲೆ ಅವರನ್ನು ಅಪಾತ್ರರೆಂದು ಪರಿಗಣಿಸಬಾರದು. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆಗೆ ನಿಮ್ಗೆ ಯಾವುದೇ ಜಾತಿ ಇಲ್ಲ ಅಂತೇಳಿ, ಯಾರು ಬೇಕಾದ್ರೂ ಕೂಡ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೋದು. ಸೊ ಯಾರು ಕೂಡ ಹೇಳ್ತಾರಲ್ಲ ಚೈತನ್ಯ ಮಹಾಪ್ರಭುಗಳು, ಇದಕ್ಕೆ ಯಾವುದೇ ಒಂದು ಇಂಥವರೇ ಜಾತಿಯವರೇ ಆಗ್ಬೇಕು, ಇದು ಪುರುಷರೇ ಹೇಳ್ಬೇಕು, ಸ್ತ್ರೀಯರೇ ಹೇಳ್ಬೇಕು, ಈ ತರ ಏನೂ ಇಲ್ಲ. ಯಾರು ಬೇಕಾದ್ರೂ ಇದನ್ನ ಹೇಳ್ಬೋದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ಬೋದು, ಕೃಷ್ಣ ಪ್ರಜ್ಞೆಯ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಬಹುದು ಅಂತೇಳಿ. ಇದು ಎಲ್ಲರಿಗೂ ಕೂಡ ಪ್ರಚಾರ ಕಾರ್ಯ ನಡಿಬೇಕು ಅಂತ. ಕೃಷ್ಣ ಪ್ರಜ್ಞೆಯ ಚಳವಳಿಯ ಸದಸ್ಯರು ಧರ್ಮ ಜೀವನದಲ್ಲೇ ತೊಡಗಿದುದರಿಂದ ಜಾತಿ ಜನಾಂಗಗಳ ಆಧಾರವೊಂದರ ಮೇಲೆ ಅವರನ್ನು ಅಪಾತ್ರರೆಂದು ಪರಿಗಣಿಸಬಾರದು. ಸೇವಾ ಶಿವರಥರು ತುಂಬಾ ಸ್ನೇಹಪರರಾಗಿ ಅವರ ಮಾತನ್ನು ಒಪ್ಪಿಕೊಂಡರು. ತಮ್ಮ ಕೈಲಾದ ಸಹಾಯ ಮಾಡುವುದಾಗಿ ಭರವಸೆ ಕೊಟ್ಟರು. ಅಲ್ಲದೆ ತಾವು ಈಚೆಗೆ ಬರೆದು ಪ್ರಕಟಿಸಿದ್ದ ಪುಸ್ತಕದ ಬಗೆಗೆ ವಿವರಿಸಿ ಮರುದಿನ ಸಂಜೆ ಒಂದು ಸಣ್ಣ ಚಪ್ಪರದ ಸಭೆಯಲ್ಲಿ ಪುಸ್ತಕವನ್ನು ಅನಾವರಣಗೊಳಿಸಬೇಕೆಂದು ಕೋರಿದರು. ಪ್ರಭುಪಾದರು ಒಪ್ಪಿದರು. ಅನಂತರ ಪ್ರಭುಪಾದರು ಪ್ರವಾಸಿ ಬಂಗ್ಲೆಯ ಹೊರಗಿನ ವರಾಂಡದಲ್ಲಿ ಕುಳಿತಿದ್ದರು. ಶಾಂತಿಲಾಲರು ಗರ್ಗಮುನಿಗಳ ವ್ಯಾನಿನ ಹಿಂಬದಿಯಲ್ಲಿ ಅಡುಗೆ ಮಾಡುತ್ತಿದ್ದನ್ನು ನೋಡುತ್ತಿದ್ದರು. ತುಪ್ಪದಲ್ಲಿ ಮಾಡಿದ ಸಂಬಾರ ಪದಾರ್ಥಗಳ ಕಂಪನ್ನು ಅಗ್ರಾಣಿಸಿದರು. ಗರ್ಗಮುನಿಗಳನ್ನು ಕರೆದು ಶಾಂತಿಲಾಲನ ಅಡುಗೆಯಲ್ಲಿ ಒಂದು ಪ್ಲೇಟಿನಷ್ಟನ್ನು ಸಿದ್ಧವಾದ ಅನಂತರ ತಂದು ಕೊಡುವಂತೆ ಕೇಳಿದರು. ಸ್ವಲ್ಪ ಹೊತ್ತಿನಲ್ಲೇ ಪ್ರಭುಪಾದರು ಅನ್ನ, ತೊವೆ, ಪುರಿ, ಸಬ್ಜಿ ಮತ್ತು ಚಟ್ನಿಯ ಊಟವನ್ನು ಖುಷಿಯಾಗಿ ಉಂಡರು. ಶಾಂತಿಲಾಲ ಸೊಗಸಾಗಿ ಅಡುಗೆ ಮಾಡುತ್ತಾನೆಂದು ಇಸ್ಕಾನ್ನ ಎಲ್ಲಾ ದೇವಾಲಯಗಳ ಭಕ್ತರು ಈ ಕಲೆಯಲ್ಲಿ ನಿಷ್ಣಾತರಾಗಬೇಕೆಂದು ಹೇಳಿದರು. ಮಾಂಸಾಹಾರಿಗಳು ಇಂತಹ ಪ್ರಸಾದವನ್ನು ರುಚಿ ನೋಡಿದರೆ ತಮ್ಮ ಪಾಪದ ಅಭ್ಯಾಸವನ್ನು ಕೈ ಬಿಡುವುದರಲ್ಲಿ ಸಂಶಯವಿಲ್ಲ ಎಂದರು. ಅಂದ್ರೆ ನೀವು ಕೇಳಿರ್ಬೋದು, ಇಸ್ಕಾನ್ ಅಲ್ಲಿ ಈಗ ಏನ್ ಪ್ರಸಾದವನ್ನು ಸ್ವೀಕರಿಸ್ತೇವೆ, ಆ ಪ್ರಸಾದ ನಿಮಗೆ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಕೃಷ್ಣನಿಗೆ ನೈವೇದ್ಯ ಮಾಡಿ
ಅದನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು ಮಹಾಪ್ರಸಾದ ಅಂತ ಹೇಳ್ತಾರೆ. ಪ್ರಸಾದವನ್ನು ಸ್ವೀಕರಿಸಿದಾಗ ಏನಾಗ್ತದೆ, ಯಾರು ಈ ಸಸ್ಯಾಹಾರಿಗಳಾಗಿರೋದಿಲ್ಲ ಅವರುಗಳು ಕೂಡ ಸಸ್ಯಾಹಾರಿಗಳಾಗ್ತಾರೆ ಅಂತೇಳಿ. ಯಾಕೆಂದ್ರೆ ಅಷ್ಟೊಂದು ರುಚಿಯಾಗಿರ್ತದೆ. ಆದ್ರೆ ನಾವಿಲ್ಲಿ ಒಂದು ಗಮನಿಸ್ಬೋದು, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಯಾವುದೇ ಒಂದು ಇದಿಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಭಗವಂತನಿಗೆ ರುಚಿ ರುಚಿಯಾದ ಒಂದು ಪ್ರಸಾದ, ಒಂದು ನೈವೇದ್ಯವನ್ನು ಅಡುಗೆಯನ್ನು ತಯಾರಿಸಿ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ನಾವು ಭಗವಂತನಿಗೆ ಒಪ್ಪಿಸಿ ಮತ್ತೆ ಅದನ್ನು ಸ್ವೀಕರಿಸುವಂಥದ್ದು. ಆದ್ರೆ ಸೋಕಾಲ್ಡ್ ಈಗ ನಾವು ಈಗ ಆಧ್ಯಾತ್ಮಿಕ ಸಂಸ್ಥೆಗಳೆಲ್ಲ ನೋಡಿದಾಗ ಇಲ್ಲ ನೀವು ಅದನ್ನ ತಿನ್ಬಾರ್ದು ಇದನ್ನ ತಿನ್ಬಾರ್ದು, ನೀವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಯಾವ್ದು ಕೂಡ ನಮ್ಮ ಕಂಟ್ರೋಲಿಗೆ ಬರೋದಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಸಮಯದಲ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅನ್ಸಿದ್ರು ಕೂಡ ಆಮೇಲೆ ನಾವು ಕ್ರಮೇಣ ಮತ್ತೆ ಎಲ್ಲ ನಾನು ತುಂಬಾ ನೋಡಿದ್ದೇನೆ ಈ ರೀತಿಯಾಗಿ. ಅಂದ್ರೆ ಮೊದಲಿಗೆ ಹೇಳ್ತಾರೆ ಇಲ್ಲ ನಾವು ಏನು ತಿನ್ನೋದಿಲ್ಲ, ಹೊರಗೆ ಎಲ್ಲ ಏನು ತಿನ್ನೋದಿಲ್ಲ, ಹೋಟೆಲಲ್ಲಿ ತಿನ್ನೋದಿಲ್ಲ ಅಂತ. ಆದ್ರೆ ಮತ್ತೆ ಏನಾಗುತ್ತೆ, ಅವರಿಗೆ ಅದು ಅದರಲ್ಲಿ ಪಾಲಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವರು ಹೊರಗೆ ಹೋಗಿ ತಿನ್ನೋದೆಲ್ಲ ಮಾಡ್ತಾರೆ. ಆದ್ರೆ ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಆಗ ಪ್ರಸಾದವನ್ನು ರುಚಿ ರುಚಿಯಾಗಿ ಈಗ ಅಡುಗೆಯನ್ನು ತಯಾರಿಸಿ ಸ್ವೀಕರಿಸೋದನ್ನ ಏನಾಗ್ತದೆ, ಅದರಲ್ಲಿ ನಾವು ಮುಂದೆ ಹೋಗ್ತಾ ಹೋಗ್ಬೋದು. ಇಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಭುಪಾದರು ಆ ಸಂಜೆ ಹೋಟೆಲಿನ ಕೊಠಡಿಯಲ್ಲಿ ಕುಳಿತಿದ್ದರು. ಅವರ ಪಾದದ ಬಳಿ ಕೆಲವರು ಭಕ್ತರು ಕುಳಿತಿದ್ದರು. ಪ್ರಭುಪಾದರು 1965ರಲ್ಲಿ ಅಮೆರಿಕಗೆ ಹೇಗೆ ಬಂದರೆಂಬುದನ್ನು, ಹಡಗಿನಲ್ಲೇ 2 ಬಾರಿ ಹೃದಯಾಘಾತವಾಗಿದ್ದುದನ್ನು ನೆನಪಿಸಿಕೊಂಡರು. 3ನೆಯ ಬಾರಿ ಹೃದಯಾಘಾತವಾದರೆ ಸಾಯಲೇಬೇಕು ಎನ್ನುತ್ತಾರೆ. ನನಗೆ ಹಡಗಿನಲ್ಲಿ 2 ಬಾರಿ ಹೃದಯಾಘಾತವಾಗಿತ್ತು. ನ್ಯೂಯಾರ್ಕ್ನಲ್ಲಿ 3ನೆಯದು ಲಕ್ವಾ ಬಡಿದಿತ್ತು. ಎಡಭಾಗಕ್ಕೆ ಪಾರ್ಶ್ವವಾಯುವಾಗಿತ್ತು. ಹೇಗೆ ಉಳಿದುಕೊಂಡೆನೋ ಗೊತ್ತಿಲ್ಲ. ಹಡಗಿನ ಕಪ್ತಾನನ ಹೆಂಡತಿ ಜ್ಯೋತಿಷವನ್ನು ಅಧ್ಯಯನ ಮಾಡಿದ್ದಳು. ಆಕೆ ಹೇಳಿದರು, ಸ್ವಾಮೀಜಿ, ನೀವು 70ನೆಯ ವರ್ಷವನ್ನು ದಾಟಿದಿರಾದರೆ 100 ವರ್ಷ ಬದುಕಿರುತ್ತೀರಿ. ಶಿಲ ಪ್ರಭುಪಾದರು ಶಿಷ್ಯರು ಎಲ್ಲ ನಕ್ಕರು. ಸೊ ಇಲ್ಲಿ ಹೇಳ್ತಾರಲ್ಲ, ಪ್ರಭುಪಾದರು ಮೊದಲಿಗೆ ಅಮೆರಿಕಕ್ಕೆ ಪ್ರಯಾಣ ಮಾಡಿದಾಗ ಅವರಿಗೆ ಹೃದಯಾಘಾತ ಆಯ್ತು ಆ ಹಡಗಿನಲ್ಲಿ. ಯಾಕಂದ್ರೆ ಅದು ಆ ಹಡಗಲ್ಲಿ ಜನಸಾಮಾನ್ಯರು ಚಲಿಸುವಂತ ಹಡಗು ಆಗಿರ್ಲಿಲ್ಲ. ಅದು ಅಲ್ಲಿ ಸಾಮಾನು ಸಾಗಿಸುವ ಹಡಗಾಗಿರ್ತದೆ ಅದು. ಸೊ ಅವರಿಗೆ ಹೃದಯಾಘಾತ ಆದಾಗ ಅಲ್ಲಿ ಕೃಷ್ಣನೇ ಸ್ವತಃ ಬಂದು ಆ ಒಂದು ಶಿಪ್ ಅನ್ನು ನಿಧಾನವಾಗಿ ತೆಗೆದುಕೊಂಡು ಹೋಗೋದು, ಇದೆಲ್ಲ ನೀವು ಕೇಳಿದ್ದೀರಿ. ಅಂದ್ರೆ ಯಾವಾಗ್ಲೂ ಕೂಡ ಶುದ್ಧ ಭಕ್ತರನ್ನು ಭಗವಂತ ಕಾಪಾಡ್ತಾ ಇರ್ತಾನೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಶುದ್ಧ ಭಕ್ತರು ಏನು ಹೇಳಿದ್ದಾರೆ, ಆಚಾರ್ಯರು ಈಗ ಏನ್ ಹೇಳ್ತಾ ಇದಾರೆ ನಮ್ಗೆ, ಈಗ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ ಅಂತಿದ್ದಾರೆ. ಸೊ ಅವರ ಮಾತಿನಲ್ಲಿ ನಾವು ನಂಬಿಕೆ ಇಟ್ಟು ಎಷ್ಟೇ ಅಡ್ಡಿ ಆತಂಕಗಳು ಬಂದ್ರು ಕೂಡ ಅವು ಈ ಒಂದು ಕೃಷ್ಣ ಪ್ರಜೆಯಲ್ಲಿ ಮುಂದುವರಿಬೇಕು ಅಂತ. ಪಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವನಿಗೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ಗೆ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಧನ್ಯವಾದಗಳು. ಶ್ರೀ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ.